ಶರಣ ಕಟಿ ಶೋಭಿತ ವ್ಯಾಳ ಸುಬಂಧನಾಭ್ಯ ಸಟ ಕೋಟಿ ಸದೃಶ ಕಿರಣ ಕಟಿ ಶೋಭಿತ ವ್ಯಾಳ ಸುಬಂಧನಾಭ್ಯ ಸಟ ಕೋಟಿ ಸದೃಶ ಕಿರಣ ಸದೃಶ ಕಿರಣ ಸದೃಶ ಕಿರಣ ಚಂದನಾಂಗ ಚರ್ಚಿತ ಸುಮನೋಹರ ಚಂದನಾಂಗ ಚರ್ಚಿತ ಸುಮನೋಹರ ಮಂದಹಾಸ ಮಹಿಮಾಂಬುಧಿ ಶುಭಕರ ಚಂದನಾಂಗ ಚರ್ಚಿತ ಸುಮನೋಹರ ಮಂದಹಾಸ ಮಹಿಮಾಂಬುಧಿ ಶುಭಕರ ಚಂದನಾಂಗ ಶುಭಕರ ವಾರಣ ವದನ ತ್ರೈಲೋಕ್ಯ ಸುಮೋಹನ ವಾರಣ ವದನ ಪಾಶಾಂಕುಶಧರ ವರ ಶಂಬರಾರಿ ವಿನುತನಯ ಮಧುರಗೇಹ ಪಾಶಾಂಕುಶಧರ ವರ ಶಂಬರಾರಿ ವಿನುತನಯ ಮಧುರಗೇಹ 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 ಜಂಬವೈರಿ ವಿನುತಾಮರ ವಂದಿತ ಜಂಬವೈರಿ ವಿನುತಾಮರ ವಂದಿತ ಲಂಬೋದರ ವಿಘ್ನಾಂಬುಧಿ ಶುಭಕರ ಜಂಬವೈರಿ ವಿನುತಾಮರ ವಂದಿತ ಲಂಬೋದರ ವಿಘ್ನಾಂಬುಧಿ ಶುಭಕರ ವಾರಣ ವದನ ತ್ರೈಲೋಕ್ಯ ಸುಮೋಹನ ವಾರಣ ವದನ ಶ್ರೀ ಗುರು ಗಣಾಧಿಪತಯ ನಮಃ. ಗಜಮುಖ ನಾನಿನ್ನ ಪಾದವ ನೆನವೇ ತರಿಗಿಡದ ತರಿಗಿಡದೈ ತರಿಗಿಡದ ತರಿಗಿಡದೈ ತರಿಗಿಡದ ಗಜಮುಖ ನಾನಿನ್ನ ಪಾದವ ನೆನವೇ ನಿಜವಾಗಿ ಕರುಣಿಸು ವರಗ ದೇವ ನಿಜವಾಗಿ ಕರುಣಿಸು
ನಲ್ಲವೋ. ಸನು ಪ್ರದೋಷ ಕಾಲದಿ ಒತ್ತಿಲಿದ ಪಾರ್ವತಿಯತ ಕರೆಯುತ್ತ ಭೇದ ಮಹತ್ತರ ಜಗದ ಸೊಬಗ ನೋಡು ನೀ ಕ್ಲಪ್ತ ಕಾಲವು ಬಂತು ನೋಡು ನೀ ನಿಂತು ಕ್ಲಪ್ತನಾಗುವೆ ಭಸ್ಮ ಬಳಿದು ಕ್ಲಪ್ತನಾಗುವೆ ಭಸ್ಮ ಬಳಿದು ಮುಲವಂತು ಕ್ಲಪ್ತನಾಗುವೆ ಭಸ್ಮ ಬಳಿದು ಮುಲವಂತು ಕೆಟ್ಟ ವಿಕಲ್ಪಗಳ್ಯಾವುದ ಪುಟ್ಟಲಿವುದು ಇದರೊಳಗಲೆಂದಲೇ ತಿಳಿದೆಂದ ಭಸ್ಮವನ್ನ ಕೊಟ್ಟಾಕ್ಷಣವೇ ನಿನ್ನ ಕರ್ತವ್ಯ ಮುಗಿದಿಲ್ಲ. ನಾನೊಲ್ಲೆ ನಲ್ಲೆ ಏನದಿ ತೋರುವುದು ಹೊಲಸಲ್ಲೆ ಇದೇನು ಭಸ್ಮದಿ ತೋರುವುದು ಹೊಲಸಲ್ಲೆ ಹಾಳೆಸಗಿದೆಯಲ್ಲೇ ಹಿಂದಿರ್ಬೋದು ಕಲ್ಲೆ ಹಾಳೆಸಗಿದೆಯಲ್ಲೇ ಹಿಂದಿರ್ಬೋದು ಕಲ್ಲೆ ಏನೋ ಭಸ್ಮದಿ ತೋರುವುದು ಹೊಲಸಲ್ಲ
ಇಂತೆಂದು ಭಸ್ಮವ ಜನಮಾನವಸ್ತಗಳು ಕಾಂತೆಯು ತಡೆದು ವಲ್ಲಭಗೆ ಬೇಡಿದಳು. ಕಾಂತೆಯು ತಡೆದು ವಲ್ಲಭಗೆ ಬೇಡಿದಳು. ಭಸ್ಮವ ಕೆಳಗಿಡಲು ಬಪ್ಪುರು ಕೆಡುಕುಗಳು. ಭಸ್ಮವ ಕೆಳಗಿಡಲು ಬಪ್ಪುರು ಕೆಡುಕುಗಳು. ಭಸ್ಮವ ಕೆಳಗಿಡಲು ಬಪ್ಪುರು ಕೆಡುಕುಗಳು. ಮಂದಿರದಲ್ಲಿ ಇರಬೇಕು. ಮಂದಿರ ಯಾವುದು ಗೊತ್ತಿಲ್ಲ, ಮಂದಿರ ಸೇರಿಕೊಂಡುಂಟು. ಮತ್ತು ಎರಡು ಸೇರಿದಾಗ ಅದು ಮೇಳೈಸಿದ ಸ್ವರ ಬರ್ತದೆ. ಹೌದು. ನೋಡಿ. ನಿಮ್ಮ ನಸೀಬ್. ಹೌದಾ?
ಕಿವಿ ಸರಿ ಇಲ್ಲ ಯಾರಿಗೆ? ಯಾವಾಗಿಂದ? ಯಾವಾಗಿಂದ? ಅಲ್ಲಿಗೆ ಕಿವಿ ಕೇಳೋದು ಹೇಗೆ ಹಿಡಿತು? ಕೆಲವು ಅರಮನೆಗಳು ಹಾಗೆ ಸಂದ ಹಿಡಿದು ಒಳ್ಳೆಗೆ ಇಳಿಯೋದು. ಒಂದು ಹುಡುಗಿ ಕೊಟ್ಟರು ಹಿಮ್ಮೇಳದಲ್ಲಿ ನೋಡು ಆಳವಾಗಿ ನಾನು ಆಧರಿಸುವ ಬಹಳ ಮಾಹಿತಿ ಇವರಲ್ಲೇ ಬಂದಿರೋದು. ಏನ ಮುಖಾಲ ಹಿಮ್ಮೇಳ ಪುಸ್ತಕದಲ್ಲಿ ಬಂದಿರುವ ಮಾಹಿತಿ ಬಹಳ ಮುಖ್ಯವಾದಲ್ಲ ನಿಮ್ಮಿಂದಲೇ ಬಂದದ್ದು. ಈ ಮೊದಲೇ ಮಾಡುವಂಥದ್ದು ಇದರಲ್ಲಿ ಉಂಟಲ್ಲ, ಮೊದಲೇ ರಚನೆ, ಹೌದು, ಅದೆಲ್ಲ ಹೆಚ್ಚಿನದು ನಿಮ್ಮಿಂದಲೇ ಬಂದ ಮಾಹಿತಿ. ಹಿಮ್ಮೇಳ ಪುಸ್ತಕ ಬಂದಿರೋದು.
Oh
ಕಲ್ತದ್ದು ನಿಮ್ಮಿಂದಲೇ ಎಲ್ಲ ಕಲ್ತದ್ದು ಅಂತ ಆ ದಿವಸ ಅಂದ್ರೆ ಇಷ್ಟ ಇದ್ದದ್ದು ಹಿಂದೆಲ್ಲ ಅದಕ್ಕಿಂತ ಹೆಚ್ಚು ರಾಗ ಹಾಕುವಂತ ಅವಶ್ಯಕತೆ ಇಲ್ಲ ಇದಕ್ಕೆ. ಸಾಹಿತ್ಯವನ್ನು ಹೇಳೋದು ಸಾಹಿತ್ಯದಲ್ಲಿ ಈಗ ನೋಡಿ ಏನು ಒಬ್ಳು ಒಡತಿ ಅವಳು ಬಂದು ಎಂಥದ್ದು ಅಲ್ಲದ್ದು ಹೇಳ್ತಾ ಇದ್ದಾಳೆ. ಆಗ ಅವಳಿಗೆ ಸ್ವಲ್ಪ ಗದರಿಸೋದಲ್ಲ, ಒಬ್ಬ ದಾಸಿಗೆ ಒಬ್ಬ ಯಜಮಾನ ಹೇಗೆ ಹೇಳಬಾರದು ಅಷ್ಟು ಮಾತ್ರ ಸಿಟ್ಟೋದು. ಅದನ್ನು ಅವರು ಛೇಡಿಸಿ ಹೇಳುವಂಥದ್ದು ಹೊರತು ಹೌದೌದೌದು. ಈಗಂತೂ ಇಲ್ಲಿಂದ ಒಬ್ಬ ಹಿಡಿತಾರೆ ನಾಭಿಯಿಂದ. ಹೌದೌದು, ನಾನು ನೋಡಿದ್ದೇನೆ. ಸಾಹಿತ್ಯ ಸಂಬಂಧ ಪಟ್ಟುಕೊಂಡು ಅದರ ನಡೆಗಳು ಹೋಗ್ತವೆ, ಅಂದ್ರೆ ಅದರ ಓಟ. ಈಗ ನೀವು ರಾಮನು ಹಿರಿಯವನಾಗಿಹ ಮೇಲೆ ಭರತನು ರಾಜ್ಯವನಾಡುವುದಿದು ಸರಿಯೇ, ಇದು ಸರಿಯೋ ಕೇಳೋದಿಲ್ವೋ? ನಾವು ನೀವು ಮಾತಾಡೋದು ಸರಿಯೇ ಇದು ಹಾಗೆ ಉಂಟು ಅಲ್ಲಿ. ಪದ ಹೇಳುವಾಗ ಆ ನಡೆ ಆ ರೀತಿಯಲ್ಲಿ ಮಾಡಿದ್ದಾರೆ. ಹೌದು, ಇದು ತನ್ನ ಯಾವ್ದು ಹೇಳುವ ಸಾಹಿತ್ಯ ಇದೆಯಲ್ಲ, ಸಾಹಿತ್ಯ ಸ್ಪಷ್ಟತೆ ಕೊಡ್ತಾ ಇರ್ತದೆ. ಅಲ್ಲಿ ಭಾವಗಳ ಚೇಂಜ್ ಆಗ್ತಾ ಇರ್ತಾವೆ. ರಾಮನು ಹಿರಿಯವನಾಗಿಹ ಮೇಲೆ ಅಂದ್ರೆ ಅರ್ಥ ಏನಿಲ್ಲಿ? ರಾಮನು ಹೌದಾ, ಆ ರಾಮ ದೊಡ್ಡವನಾದ್ಮೇಲೆ ರಾಮನ ಹಿರಿಯ ಅನ್ನೋದ್ರಲ್ಲಿ ಮೇಲೆ ಹೋಗ್ತದೆ ನೋಡಿ, ಸ್ವರ ಇಲ್ಲಿ ಗಮಕದಲ್ಲಿ ಇದು ಇರುದು. ಇದನ್ನೇ ನಾನು ಲೇಖನದಲ್ಲಿ ಬರೋದು. ಅದು ಮುಖ್ಯ. ಸ್ವರ ಇರೋದು ನಿಮ್ಗೆ ಖುಷಿ ಬಂದಾಗ ಅಲ್ಲಿ ಸಂಗೀತ. ಹೌದು, ಅವರು ಹೇಳಿದ್ದದು ಕರೆಕ್ಟ್. ಹೌದು, ಅಂದ್ರೆ ರಾಮನು ಹಿರಿಯವ ಅನ್ನೋದು ಅಲ್ಲಿ ಮೇಲೆ ಹೋಗ್ತದೆ, ಕಿರಿಯವ ಅನ್ನೋದು ಕೆಳಗೆ ಬರ್ತದೆ. ಇದು ನಮ್ಮ ಗಮಕದಲ್ಲಿ ಉಂಟು, ಈಗಲೂ ಅದು ಗಟ್ಟಿಯಾಗಿ ಉಂಟು ಗಮಕದಲ್ಲಿ. ಅದು ಮುಖ್ಯ. ಇದಕ್ಕೆ ನಾನು ಇದು ಕರ್ಣಜಾತ ಸಣ್ಣ ನೋಡಿ, ಕರ್ಣಜಾತ ಕೇಳು ಕೇಳು ಒಂದು ಮಾತಾಡ್ತೇನೆ ಕೇಳು. ಇದು ಅಲ್ಲಿ ಆ ಸ್ಫೂರ್ತಿ ಕೊಡ್ತದೆ ವೇಷಧಾರಿಗೆ. ಆ ವೇಷಧಾರಿ ಲೋಕ ಅಭಿನಯ ತೋರಿಸೋದು. ನಿಮ್ಮ ಶಾಸ್ತ್ರೀಯ ಅಂತ ಈಗ ಮಾಡಿಟ್ಟದ್ದು ಇದೆಯಲ್ಲ, ಅದು ಅಗತ್ಯ ಇಲ್ಲ ಅಲ್ಲಿ. ಈ ಯಕ್ಷಗಾನದ ವಿಷಯ ಮುಖ್ಯ, ಅದು ಅದರ ಮೂಲತಾಯಿ ವಸ್ತು. ಅದು ಯಾವುದು ಲೋಕಾಭಿನಯ ಎಂಬುದು. ನಾನು ಮಾತಾಡುವ ಲೋಕಾಭಿನಯ ಎಂಬುದು ಅಂತ ಹೇಳುತ್ತೇನಲ್ಲ, ಯಾಕೆ ಹಾಗೆ ಹೇಳ್ತೇನೆ? ಆ ಲೋಕ ದೊಡ್ಡ ವಿಸ್ತಾರವಾದ ದೊಡ್ಡ ಲೋಕ ಇದು. ಅದರ ಮುಖ್ಯ ಅಂಶಗಳು, ಯಕ್ಷಗಾನದ ಬುನಾದಿಯೇ ಅದು. ಪದ್ಯದಲ್ಲಿ ಆಗಲಿ ಅರ್ಥ ಹೇಳುವಾಗಲಿ ಕುಣಿತವು ಅಗತ್ಯ ಇಲ್ಲ, ಬೇಕಾದಷ್ಟು ಮಾತ್ರ ಸಾಕು. ಕುಣಿತವೇ ಮುಖ್ಯ ಅಲ್ಲ, ಮಾತೇ ಮುಖ್ಯ ಅಲ್ಲ, ಯಾವುದೂ ಮುಖ್ಯ ಅಲ್ಲ, ಎಲ್ಲ ಒಟ್ಟು ಸೇರಿ ಬೆಳಗುವಂಥದ್ದು ಇದು ಮುಖ್ಯ.
ಅಲ್ವಾ? ಹೌದೌದು, ಕರೆಕ್ಟ್, ಹೌದೌದು. ಹಾಗೆ ಅದು ನಮ್ಮ ಯಕ್ಷಗಾನ ಕಲೆ ತಯಾರಾದ್ದು. ಅಂದ್ರೆ ಯಾರೋ ಒಬ್ಬ ಮಹಾ ಬುದ್ಧಿವಂತ ಮಹಾಜ್ಞಾನಿ ಇದ್ರ ಇದು ಬೇರೆಯಾಗಿ ಇದೆ. ಯಾವುದು ಎಲ್ಲಾ ಕಲೆಗಳಿಂದಲೂ ಇದು ಬೇರೆಯಾಗಿದೆ. ಹೌದು. ಈಗ ನಾವೇನ್ ಮಾಡ್ತೀವಿ ಅಂದ್ರೆ ಬೇರೆ ಕಲೆಗಳ ಇದನ್ನು ಇದಕ್ಕೆ ಸೇರಿಸಿ ಇದ್ದೇವೆ. ಹೌದು. ಆಗ ಇದರ ಮೂಲ ತತ್ವ ಹೋಗ್ತದೆ. ಇದು ಬೇರೆ ಕಲೆಯ ಹಾಗೆ ಒಂದಾಗ್ತದೆ. ಇದು ನಾವು ಹೇಳಿದ್ರೆ ಏನಾಗ್ತದೆ, ನಿಷ್ಠುರ. ಹೌದು, ನಿಷ್ಠುರ ಆಗ್ತದೆ. ಹೌದು. ಎಂತದೋ ಹೇಳ್ತಾ ಇದ್ದಾನೆ, ವೈಷಮ್ಯ. ಹಾಗೇನಲ್ಲ. ಅದರ ಮೂಲ ವಸ್ತು ಏನುಂಟು ಅದು ತಿಳಿಯುವಂತದ್ದು ನಮ್ಮ ಈ ಕಲೆಯ ಅಭ್ಯಾಸದ ಮತ್ತು ಪ್ರಯೋಗದ ಅಂಶ, ಉದ್ದೇಶ. ಹೌದು. ಸುಮ್ಮನೆ ಕೂತ್ಕೊಂಡು ಎಲ್ಲ ಒಬ್ಬರು ಹೇಳ್ತಾರೆ ಬೊಬ್ಬೆ ಹೊಡಿದೆ ಯಾಕೆ, ಬೊಬ್ಬೆ ಹೊಡಿದೆ ಉಪಾಯ ಇಲ್ಲ ಇಲ್ಲಿ, ಎಲ್ಲ ಒಬ್ಬ ಬರ್ತಾನೆ ಕೇಳು ಅಂತ ಹೇಳೋರು. ಬೊಬ್ಬೆ ಹೊಡಿತಿದ್ರೆ ಎಲ್ಲ ಬರ್ತಾನೆ ಕೇಳು ಅಂತ ಹೇಳಿದ್ರೆ ಹೇಗಾದಿತ್ತು? ಆ ರೌದ್ರ ಬರುವಾಗ ಅದು ಬರ್ತದೆ ಘೋಷ. ಆದ್ರೆ ಅದ್ರಲ್ಲಿ ಒಂದು ನಾವು ಮತ್ತೆ ಅದನ್ನು ಬರ್ತೇವೆ. ಹಾ, ಅದೇ ಇಂಟರ್ವ್ಯೂನಲ್ಲಿ ಅದು ಹೇಳ್ಬೋದು. ಸಖಿಗೆ ಕೇಳಿದ ಮಾತು ಸಕಲವು ಲೇಸಾಯಿತು, ಯುಕುತಿಗೆ ಏನಿದ್ದಕ್ಕಿಂತ ಕೇಳ್ಕೊಂಡು ಇದ್ರದ್ದು ಮಾತಿಗೂ ಬಂದೆ. ಹೌದೌದು. ಅದು ಬಹಳ ಇದು ಎಂದರೆ ಆ ಮಾತಗೆ ಅಲ್ಲಲ್ಲ ಅದನ್ನು ಶಂಕರಾಭರಣ
ವೀರಸುತ. ಈಗ ಬೇರೆ ಮಾಡಿದ್ದಾರೆ, ರೀತಿ ಬೇರೆ ಮಾಡಿದ್ದಾರೆ. ನನಗೆ ಇದು ಭಾರಿ ಇಂಪಾರ್ಟೆಂಟ್. ಅವರು ಕೇಳುದಿಲ್ಲ ಹೇಳ್ತಾರೆ ನೋಡಿ. ತಾತನೇ ಮಗಿಗೆ ಬಂದ ಚಿಂತೆ. ಈ ಸಾಕಲ್ಲ ನಿಮಗೆ, ಸಾಕು ಇದು ಅಲ್ಲ, ಇಷ್ಟೇ. ಇದಕ್ಕಿಂತ ಅವರಿಗೆ ಮತ್ತೆ ಅವರಿಗೂ ಅಭ್ಯಾಸ ಕಡಿಮೆ ಆಗಿದೆ, ನನಗೂ ಅಭ್ಯಾಸ. ಹೌದು, ಅವರಿಗೆ 96 ವರ್ಷ ಆಯ್ತು, ಇನ್ನು ಅದಕ್ಕಿಂತ ಹೆಚ್ಚು ನಾವು ನಿರೀಕ್ಷೆ ಮಾಡೋದೇ ನಮ್ದು ತಪ್ಪು. ಸುಮ್ಮನೆ ಒಂದಷ್ಟು ಅವರು ತಾಳದ್ದು ಒಂದು ಆ ಏರ್ ಮೊದಲು ಸ್ವಲ್ಪ ಬಾರಿಸಿ. ಹೌದು ಹೌದು. ಆಯ್ತಾ? ಸ್ವಲ್ಪ ಹಾಗಾದ್ರೆ ಒಳ್ಳೆ ವೃತ್ತದಲ್ಲಿ ಸಿಕ್ಕೋದು. ಹೌದಾ? ಭಾರಿ ಕಷ್ಟ. ಅದು ಬಹುಶಃ ಕೊಯ್ಯುವಾಗಲೇ ತಪ್ಪು ಮಾಡಿದ್ದಾರೆ. ನಾವು ಅಳತೆ ಮಾಡಿ ಕಟ್ ಮಾಡ್ತಾ ಇತ್ತು. ಹೌದು. ಅಕ್ಕಿ ಇಟ್ಟು ಹಾ ಅಕ್ಕಿಯನ್ನು 38, 32,
ಈಗ ಇದು ಅಂಟಿಸಿರೋದಕ್ಕೆ ಅಕ್ಕಿ ಇಲ್ಲ ಅಟ್ರು ಇಲ್ಲ ಹಾಗೆ ಇಡೋದು ಇಟ್ಟರೆ ಇಟ್ಟ ಕಡೆಗೆ ಸುಣ್ಣದ ಬೊಟ್ಟು ಹಾಕೋದು ಅದಕ್ಕೆ ಹಾ ಇದ್ದ ಜಾಗಕ್ಕೆ ಹಾ ಒಂದು ಅಕ್ಕಿ ಜಾಸ್ತಿ ಅಲ್ಲೇ ಸುಮ್ಮನೆ ಸುಣ್ಣದ ಬೊಟ್ಟು ಹಾ ಮತ್ತೆ ಅದು ಕಡಿಯೋದು ಹಾ ಹಾಗೇನಾಗ್ತದೆ ಹೆಚ್ಚು ಕಡಿಮೆ ಆಗೋದಿಲ್ಲ ಎಲ್ಲಿ ಅಳತೆ ಮಾಡಿ ಹಾಕೋದು. ಹಾ ಇದು ಇಡೀ ಟೆಕ್ನಿಕ್ ಇಡೀ ಟೆಕ್ನಿಕ್ ಒಂಚೂರು ಗೋಣ ಕೂಡ ಈ ಬೋನ ಇದು ಇಲ್ಲಿ ಇಳಿತದೆ ಎಡ ಸರಿ ಇಲ್ಲ ಅದು ಎಡ ಟೈಟ್ ಮಾಡಿ ಕಡಿಮೆ ಆಯ್ತು. ಏಕತಾಳ ಏಕತಾಳ ಹಾರ್ಮೋನ್ ಬೇಕಾ? ಬೇಡ ಬೇಡ ಹಾರ್ಮೋನಿಯಂ ಬೇಡ. ಒಂದು ಪದ ಹೇಳಿಕೆ ಹಾಕೊಂಡು ಅದಕ್ಕೊಂದು ಪದ ಹೇಳಿ ಅದಕ್ಕೆ ಪದ್ಯ ಊಟ ಪದ್ಯ ನೋಡಿದೆ ತನ್ನಂಗ ದಿನ್ನಂಗ ತೋರುಮೆಂದು ಊರಿನೊಂದಗ ನಾ ಕೇಳ್ತೀನಿ ಹೇಳಿ ಆಸಕ್ತಿ ಹೇಳಿದ್ರಲ್ಲ ಚಂದ ತನ್ನಂಗ ದಿನ್ನಂಗ ದಿಕ್ಕಿಡತೋ ಎಂದು ಕುಣಿವ ಪೂಪ್ರಗವನ್ನು ಓಡಿದೆಯ ಅದು ತಿದ್ದಿದೆ ಸೇರಿಸ್ತಿದ್ರು. ನೋಡಿದೆಯ ರಾಮ ನೋಡಿದೆ ಸಣ್ಣ ಸಣ್ಣ ಕಾಲಿನು ಗುರು ಈ ಶ್ರುತಿ ಗೊತ್ತಿಲ್ಲ ನೋಡ್ತೇನೆ
ಎಂದು ಕುಣಿವ ಪೂಮೃಗವ ನೋಡಿದೆ ತನ್ನಂಗ ದಿಕ್ಕಿಡತೋ ಎಂದು ಕುಣಿವ ಪೂಮೃಗವ ನೋಡಿದೆಯ ಅಲ್ಲಿ ಸೇರ್ತದೆ ನಾಳೆ ನಂಗ ದಿಕ್ಕಿಡತೋ ಎಂದು ಕುಣಿವ ಪೂಮೃಗವನ್ನು ಸಾಕಲ್ಲ ಪದ್ಯ ಸಾಕು ಬಹುಶಃ. ಪದ್ಯ ಸಾಕು. ಅವರು ಮೊದಲೇ ಮೊದ್ಲೇ ಒಂದು ಸ್ವಲ್ಪ ಅವ್ರ ನಡೆ ಕೊಡ್ತೇನೆ ನಾನು. ಹಾ ಯಾವ ನಡೆ ಮಾತಾಡೋದು? ಯಾವುದು ಈಗ ತದ್ದೀರು ಏಕತಾಳ ಹೌದು. ದೃಶ್ಯ ಶುರು ಮಾಡುವ. ಹಾ ಯಾಕಂದ್ರೆ ಸಣ್ಣದು ಹಾ ದೃಶ್ಯ ಅನ್ನೋದು ಮೂರಲ್ವಾ. ಹೌದು. ಅದು ಶುರು ಮಾಡಿದ್ರೆ ತೈದ 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 ತೈ ತದೀಂ ದಿಮಿತ ದೀಂ ತದೀಂ 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 ದಿಮಿತ ದೀಂ ತಕಿಟ 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 ತ. ನಾನು ಈಗಿನ ಹೊಸನ ಇದು ಮಾಡೋದು ನೋಡ ಬೇಡ, ಹಳೆ ಆ ನಡೆಯನ್ನು ಮಾತ್ರ ತೋರಿಸಿದ್ರೆ ಅಂದ್ರೆ ಏನೆಲ್ಲ ಬರ್ತದೆ ಆ ಮದ್ದಲೆಯಲ್ಲಿ ಬರುವಂತ ನುಡಿಗಳು ಯಾವ ರೀತಿಯಲ್ಲೆಲ್ಲ ಉಂಟು ಅನ್ನೋದಕ್ಕೆ ಒಂದು ನಿದರ್ಶನ ಮಾಡುವುದು. ಈಗ ಅದು ಶುರುವಿನಲ್ಲಿ ಏನಂದ್ರೆ ದಸ್ತು, ಹಾ. ಬರೇ ದಸ್ತು ಮಾತ್ರ, ಹಾ. ಬೇರೆ ಏನಿಲ್ಲ, ಹಾ. ಕಡಿತ ಸಹ ಹಾಕ್ಲಿಕ್ಕಿಲ್ಲ. ಅದನ್ನು ಮಾಡ್ತೇನೆ. ಹಾ. ಯಾವ ತಾಳದು? ಇದು ಕೃಷ್ಣ ಶುರು ಮಾಡುವ. ಅದಕ್ಕೆ ಅದಕ್ಕೆ ತಾಳ ಬೇಡ, ಅರ್ಧ ತಾಳ ಬೇಡ, ತಾಳ ಹಾಕೋದು ಬೇಡ ಅದಕ್ಕೆ. ಯಾಕೆ ಹಾಕೋದಾ? ಸರಿ. ಲಯ ಮಾತ್ರ ಒಂದು ಮೀಡಿಯಂ ಲಯ ಇಟ್ಕೊಳ್ಬೇಕು. ತೈದ 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 ತಗಿಟ 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 ಇಷ್ಟೇ ಅಷ್ಟೇ.
ಈಗ ಇದನ್ನು ಯಾವುದಕ್ಕೆಲ್ಲ ಉಪಯೋಗಿಸಿದ್ರಿಂದ ನೀವು? ಇದಕ್ಕೆ ಅದು ಪದ್ಯ ಹೇಳುವವರ ಮೇಲೆ ಹೊಂದಿಕೊಂಡಿರ್ತದೆ. ಯಾಕಂದ್ರೆ ಈಗ ಯಾತರ ಚಿಂತೆ ಅಲ್ಲರಿಗೂ ನಿಮಗೆ ಯಾತರ ಚಿಂತೆ ಯಾತ ಕೈದಳಿನ ದಿತ್ತಾದಿನ ತಾತ ನಿಮ್ಮದೀಗ ಬಂದು ಯಾತರ ಚಿಂತೆ ಏಕದಾಳ ಮುಂದೆ ಹಾಕಿದ್ರು. ಏಕದಾಳದ ಸೇರಾಗ್ತದೆ, ಅಕ್ಷರ ಸೇರಾಗ್ತದೆ. ತಾತ ನಿನ್ನ ತೊಯ್ದ ತಾತ ನಿನ್ನ ತೋದಿಂದ ಕೈದ ದಿನ ದಿನ ತಾತ ನಿನ್ನ ತೋರಿಂದ ಕೈದ ದಿನ ದಿನ ತಾತನ ಗೀಗ್ಯಾತೋ ಕೈದ ಹಿಡಿದಲಿನ ನಿತ್ತ ಸಹಿತ ದಿನ. ನಮಸ್ಕಾರ. ನಮಸ್ಕಾರ ಗುರುಗಳಿಗೆ ನಮ್ಮ ರಂಗನಾಥ ರಾಯರು ಒಂದು ಸಂದರ್ಶನ ನಿಮ್ದು ಆಗ್ಬೇಕು ಅಂತ ಹೇಳಿದ್ರು. ಸಂದರ್ಭ ಏನಂತ ಹೇಳಿದ್ರೆ, ಈಗ ನಿಮಗೆ 96 ನಡೀತಾ ಇದೆ. ಡಿಸೆಂಬರಿಗೆ ಬರುವಾಗ ಡಿಸೆಂಬರ್ 15ಕ್ಕೆ 96 ಪೂರ್ತಿಯಾಗಿ 97ಕ್ಕೆ ಹೋಗ್ಬೇಕು. ಅದು ಸಂದರ್ಭ ಅಂತ ಇಟ್ಕೊಳ್ಬೇಕು. ಇಲ್ಲೀಗ ಒಂದು ನಿಮ್ಮನ್ನು ಭೇಟಿಯಾಗಿ ಈ ರಂಗದ ಆಗು ಹೋಗುಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಅನ್ನೋದು ತಿಳಿಯುವಂತಹ ಒಂದು ಕುತೂಹಲ. ಹಿರಡ್ಕ ಗೋಪಾಲರಾಯರು ಸುಮಾರು 3 ದಶಕಗಳ ಕಾಲ ಬಡಗುತಿಟ್ಟಿನ ಅಗ್ರಮಾನ್ಯ ಮೊದಲುಗಾರ ಮತ್ತು ಅಗ್ರಮಾನ್ಯ ಭಾಗವತರಾದ ಶೇಷಗಿರಿ ಭಾಗವತರ ಒಡನಾಡಿ ಹಾಕೊಂಡು ಅವರ ಸಾಥಿಯಾಗಿ ಕೆಲಸ ಮಾಡಿದವರು. ಆಮೇಲೆ ಅವರೊಬ್ಬ ಸಮಗ್ರ ಕಲಾವಿದ, ಬರೀ ಮೊದಲುಗಾರಿಕೆ ಮಾತ್ರ. ಶೇಷಗಿರಿ ಭಾಗವತರು ಹೇಗೆ ಹಾಡ್ತಾ ಇದ್ರು ಅನ್ನೋದನ್ನು ಹಾಡಿ ತೋರಿಸಿದ್ದಾರೆ. ಅವರ ಶಿಷ್ಯರು ಈಗ ಅದೇ ದಾರಿಯಲ್ಲಿ ಪದ್ಯ ಹೇಳ್ತಾರೆ. ಎರಡನೇದಾಗಿ ಅವರೊಬ್ಬ ಉತ್ತಮ ನಾಟ್ಯವಿಧ, ಅಂದರೆ ಹಳೆ ಕಾಲದಲ್ಲಿ ಸುಮಾರು 30ನೇ ದಶಕದಲ್ಲಿ 40ನೇ ದಶಕದಲ್ಲಿ ಹೇಗೆ ನಾಟ್ಯ ಮಾಡ್ತಾ ಇದ್ರು ಬಡಗುತಿಟ್ಟಿನಲ್ಲಿ ಅನ್ನೋದನ್ನು ಶ್ರದ್ಧಾಪೂರ್ವಕವಾಗಿ ಕಲಿತು ಕೆಲವು ವೇಷಗಳನ್ನು ಕೂಡ ಮಾಡಿದವರು. ಹಾಗಾಗಿ ಅವರಿಗೆ ಯಕ್ಷಗಾನ ರಂಗದ ಸಮಗ್ರ ಮಾಹಿತಿಯನ್ನು ಹೇಳುವಂತಹ ಅಧಿಕಾರ ಅವರಿಗಿದೆ ಮತ್ತು ಅವರ ನೆನಪು ಬಹುಶಃ ನಮ್ಮ ಕಾಲದ ಬಹಳ ದೊಡ್ಡ ಕಣಜ ಅಂತ ನಾನು ಭಾವಿಸ್ತೇನೆ. ಅವ್ರ ಹತ್ರ ಕೆಲವು ಅಭಿಪ್ರಾಯಗಳನ್ನು ಈಗ ಕೇಳುವ. ಈಗ ಎಷ್ಟು ಸಮಯ ಆಯಿತು ನೀವು ನಿವೃತ್ತರಾಗಿ ಇದು ಮನೆಯಲ್ಲಿ ಇದ್ಕೊಂಡು?
ಲೆಕ್ಕ ಇಟ್ಕೊಳ್ಳಿಲ್ಲಲ್ಲ ಮಾರ್ರೆ. 60ರ ದಶಕ ಬಹುಶಃ 40ರ ದಶಕ ಇರ್ಬೋದು. 40ರ ದಶಕ ನೀವು ಬಂದದ್ದು ರಂಗಕ್ಕೆ. ಹೌದು, ರಂಗಕ್ಕೆ ಬಂದದ್ದೇ 40 ವರ್ಷ. ಆಮೇಲೆ ಆಮೇಲೆ ನಾನು ವೈದ್ಯ ವೃತ್ತಿ ಮಾಡಿದ್ದೆ. ಅಂದ್ರೆ ನನ್ನ ತಂದೆ ವೈದ್ಯರು, ಹಾಗಾಗಿ ನಾನು ರಿಜಿಸ್ಟ್ರೇಷನ್ ಮಾಡಿ RMP ಮಾಡಿಕೊಂಡು ವೈದ್ಯರ ಔಷಧಗಳನ್ನೆಲ್ಲ ನನ್ನ ತಂದೆಯಿಂದ ಬಂದಂತ ಬಳುವಳಿಯಾದ ಕೆಲವು ಔಷಧಗಳನ್ನು ನಾನೇ ತಯಾರು ಮಾಡ್ತಾ ಇದ್ದೆ. ಅದರಲ್ಲಿ ಆರ್ಸನಿಕ್, ಗಂಧಕ, ರಸ ಇವೆಲ್ಲ ಇತ್ತು. ರಸ ಮಾಡಲಿಲ್ಲ. ಇವೆಲ್ಲ ಮಾಡಿಕೊಂಡು ಒಂದು ಸಣ್ಣ ಶಾಪ್ ಮಾಡಿಕೊಂಡು ಉಳಿದಿದ್ದೆ. ಎಡೆಯಲ್ಲಿ ಯಕ್ಷಗಾನ ಬಂದ್ರೆ ಹೋಗ್ತಿದ್ದೆ ಅಷ್ಟೇ. ಈಗ ಯಕ್ಷಗಾನದ ಅಗ್ರಮಾನ್ಯ ಸ್ಥಿತಿಯಲ್ಲಿ ಇದ್ದಾಗ ನೀವು ಯಾಕೆ ಅದನ್ನು ನಿವೃತ್ತಿಯಿಂದ ಹೊರಗೆ ಬಂದ? ಅದು ಮುಖ್ಯ ನೀವು ಹೇಳಿದ್ದು. ನಿವೃತ್ತಿ ಮನಸ್ಸಿಗೊಂದು ಮನಸ್ಸೆಂಬುದೊಂದು ಇದೆಯಲ್ಲ ಮನುಷ್ಯನಿಗೆ. ಆ ಮನಸ್ಸು ಪ್ರಫುಲ್ಲವಾಗಿರಬೇಕು ವಿನಃ ಅದು ಹಾಳಾಗಬಾರ್ದು. ಹೌದು, ಆದ್ರೆ ಅದು ದೇಹದ ಮೇಲೆ ಪರಿಣಾಮ ಆಗ್ತದೆ. ಆದ್ರಿಂದ ನಾನು ಆ ಮೇಳ ಬೇಡ ಅಂತ ಹೇಳಲಿಕ್ಕೆ ಕಾರಣ ಬಹಳಷ್ಟು ಇದೆ. ಯಾಕೆಂದ್ರೆ ಮತ್ತು ಬೇಡಿಕೆ ಇತ್ತು ನನಗೆ. ಮಾರನಗಟ್ಟೆ ಅವರು ಬಂದು ಕರೆದಿದ್ರು, ದಾಸಭಾಗವತರಿಗೆ ಮೊದಲಿಗಾರರಾಗಿ ಕೆಲಸ ಮಾಡಿ ಅಂತ ಹೇಳಿಕೊಂಡು ಮಾರನಗಟ್ಟೆ ಮೇಳದಲ್ಲಿ. ನಾನು ಒಪ್ಪಲಿಲ್ಲ. ನಾನು ಬರೋದಿಲ್ಲ ಅಂತಲೇ ಅದನ್ನು ಬಿಟ್ಟೆ. ಯಾಕೆ? ಅದು ಕಾರಣ ಅಂತ ಹೇಳಿದ್ರೆ, ನಾವು ಹಿಂದೆ ಶೇಷಿರಿ ಭಾಗವತರು, ಜೀವನಕಟ್ಟೆಯವರು ಮತ್ತೆಲ್ಲ ಹಿಂದಿನ ಹಳೆ ಭಾಗವತರು, ಉಪ್ಪೂರರು, ನಾರಾಯಣ ಉಪ್ಪೂರಲ್ಲ, ಅವರ ತಂದೆ ಶ್ರೀನಿವಾಸ ಉಪ್ಪೂರು, ಅವರ ಜೊತೆಯಲ್ಲಿ ಸಹ ನಾವು ಮೊದಲೇ ಅರಿಕೆ ಮಾಡಿದವ. ಈ ನಡೆಗಳು ಆ ಹೇಳುವ ಪದ್ಯ ಹೇಳುವಂತ ಪಲ್ಲ, ಅನುಪಲ್ಲ ಇವೆಲ್ಲ ಅನುಕರಿಸಿಕೊಂಡು ಹಾಡ್ಲಿಕ್ಕೆ ಇರುವವರು ಬಹಳ ಕಡಿಮೆ ಆಯ್ತು. ಇರ್ಲಿಲ್ಲ. ನನಗೆ ಮೊದಲೇ ಬರ್ಲಿಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ ಬೇರೆ ಕಲಿಬೇಕು ನಾನು. ಇದು ನನಗೆ ಇದೊಂದು ಹೊಸ ಕೆಲಸ ಯಾಕೆ? ಆದ್ರಿಂದ ಅದು ಬೇಡ, ಅದು ನನಗೆ ಹೊಂದೋದಿಲ್ಲ. ಮನಸ್ಸಿಗೆ ಆಘಾತ ಆಗ್ತದೆ ವಿನಃ ನೋವಿನ ಸಂತೋಷದಿಂದ ಅದರಿಂದ ಸಿಕ್ಕೋದಿಲ್ಲ. ಹಾಗಾದ್ರಿಂದ ನಾನು ಆ ಮೇಳವನ್ನು ಬಿಟ್ಟೆ. ಈಗ ಬೇರೆ ವೇಷಧಾರಿಗಳು ಹೇಗೆ ವರ್ತಿಸ್ತಾ ಇದ್ರು ನಿಮ್ಮ ಕಾಲದಲ್ಲಿ? ನಮ್ಮ ವೇಷಧಾರಿಗಳು ಹೇಗೆ ನಡ್ಕೊಳ್ತಾ ಇದ್ರು ಅಂತ. ಅಲ್ಲ, ನೀವು ಬಿಡುವುದಕ್ಕೆ ಹಾಗೆ ಗ್ರೂಪ್ ಈಗ ನೀವು ಕೇಳೋದು ಇಡೀ ಗ್ರೂಪಿನ ಇಡೀ ಮೇಳ ಅಂತ ಹೇಳಿದ್ರೆ ಅರ್ಥ ಅದೇ. ಮೇಳ ಅಂತ ಹೇಳಿದ್ರೆ ಕಟ್ಟುವಂತದ್ದಲ್ವ, ಒಂದು ಸೇರಿಕೆ, ಒಂದನ್ನೊಂದು ಸೇರಿಕೊಳ್ಳೋದು. ಹಾಗೆ ನಾವು 35 ಜನ ಇದ್ದೇವೆ ಮೇಳದಲ್ಲಿ. 35 ಜನರ ಮನಸ್ಸಕ್ಕೂ ಕೂಡ ಒಂದೇ ಕಲೆಯ ಮೇಲೆ ವಿಶ್ವಾಸ ಇಟ್ಕೊಂಡು ಕೆಲಸ ಮಾಡುದು. ಹಣಕ್ಕಲ್ಲ, ಹಣ ಮುಂದಿಡ್ಲಿಲ್ಲ. ಆ ಕೆಲಸಕ್ಕೆ ಹೊರೆ ಆಳುಗಳು ಹಿಡಿದು ಭಾಗವತರ ತನಕ. ಇಲ್ಲಿ ಯಜಮಾನ ಅಂತ ಒಬ್ಬ ಇರ್ತಾನೆ. ಯಜಮಾನ ಮೇಳದ ವೇಷಧಾರಿಯೇ. ಹೀಗೆ ಈನಾಗೆ ಕಾಂಟ್ರಾಕ್ಟ್ ತಕೊಂಡು ಇದು ಮಾಡಿಕೊಂಡು ಇದು ಮಾಡುವಂತದ್ದಿಲ್ಲ. ಆದ್ರಿಂದ ಈ ವೇಷಧಾರಿಗಳು ಈ ರಂಗದಲ್ಲಿ ಇರುವಂತ ಮಾಡುವಂತ ಪಾತ್ರಗಳಿಗೆಲ್ಲ ಗುರು ಭಾಗವತ ಮುಖ್ಯಸ್ಥ. ಇದರಲ್ಲಿ ಈ ರಂಗದಲ್ಲಿ ಭಾಗವತ ಮುಖ್ಯಸ್ಥ. ಅವ ಏನು ಹಾಡ್ತಾನೆ ಅದಕ್ಕೆ ಅರ್ಥ ಹೇಳಬೇಕು. ಇದು ಅವರ ಧರ್ಮ. ಅವರು ಬಿಡ್ತಿರ್ಲಿಲ್ಲ. ಎಲ್ಲವೂ ಭಾಗವತರ ಮೇಲೆ ಹೊಂದಿಕೊಂಡಿರುವಂತಹದ್ದು. ರಂಗದ ತಂತ್ರಗಳೆಲ್ಲ ಹೋಗುವಂತಹದ್ದು, ಬರುವಂತಹದ್ದು, ಇದನ್ನೆಲ್ಲ ಭಾಗವತರ ನಿಯಂತ್ರಣ ಮಾಡುವಂತಹದ್ದು. ಅವರು ಭಾಗವತನ ಏನೆಲ್ಲ ಬೇಕು ಎಂಬುದು ಅವರು ಸ್ವಲ್ಪ ಆದ್ರೂ ತಿಳ್ಕೊಳ್ಳಬೇಕು. ಅಂದ್ರೆ ಅಲ್ಲಿ ಬಹಳ ದೊಡ್ಡ ವಿಷಯ ಅದು. ಒಂದು ಸಾಹಿತ್ಯ, ಒಂದು ರಾಗ, ಒಂದು ತಾಳ, ಒಂದು ಹೆಜ್ಜೆ, ಆಮೇಲೆ ಹೇಳುವಣಿಗೆ, ಆಮೇಲೆ ನಡೆ. ಅವ ಕವಿ ಹೇಳಿದ ಇದನ್ನು ವಿಶ್ವಾಸದಿಂದ ಕಂಡು ಆ ಭಾಮಿನಿ, ಷಡ್ಪದಿ ಮತ್ತು ವಿಪದಿ, ಆಮೇಲೆ ವಾರ್ಧಿಕ, ಕಂದ ಇವುಗಳೆಲ್ಲ ಹೇಳೋದನ್ನು ಅವ ಪ್ರತ್ಯೇಕವಾಗಿ ತಿಳ್ಕೊಳ್ಳಬೇಕು. ಇದು ಭಾಗವತರ ಜವಾಬ್ದಾರಿ. ಅದು ಇಲ್ಲದಿದ್ರೆ ಅವ ಭಾಗವತ ಅಲ್ಲ. ಆಗ
ಹಾಗಾಗಿ ಇದನ್ನು ಎಲ್ಲ ಸಂಗ್ರಹಿಸಿಕೊಂಡು ಅನುಭವದಿಂದ ಹಿರಿಯರಿಂದ ತಿಳ್ಕೊಂಡು ರಂಗ ಸಜ್ಜಿಗೆಯಲ್ಲಿ ಹೋಗುವಂತ ವೇಷ ಬರುವಂತ ರೀತಿಯನ್ನು ಪೂರ ಅವ ನಿರ್ದೇಶನ ಮಾಡಬೇಕು ಭಾಗವತ. ಅದನ್ನು ಅರಿಸಿಕೊಂಡು ಮೊದಲೇ ಬರಬೇಕು. ಆ ಮೊದಲೇನ ಅರಿಸಿಕೊಂಡು ಕುಣಿಬೇಕು. ಹೀಗೆ ಶ್ರುತಿ ಕೂಡ ಹಾಗೆ, ಶ್ರುತಿಯನ್ನು ಭಾಗವತವನ್ನು ಅವಲಂಬಿಸಿಕೊಂಡು ಶ್ರುತಿಯಲ್ಲೇ ಅರ್ಥ ಹೇಳಬೇಕು. ಮತ್ತು ಭಾವರಸಗಳನ್ನು ಪೂರ್ಣ ಆ ಭಾಗವತ ಹಾಡ್ತಾನೆ ಹೇಗೆ ಅದೇ ರೀತಿಯಲ್ಲಿ ಭಾವನೆ ಕೂಡ ತಂದುಕೊಡಬೇಕು. ಅಂದ್ರೆ ಈ ಪ್ರಸಂಗಗಳಲ್ಲಿ ಕೆಲವು ಪುಂಡರಿದ್ದಾರೆ, ಇನ್ನು ಕೆಲವರು ರಾಜ ಮರ್ಜಿಯವರು ಇರ್ತಾರೆ. ಹೀಗೆ ಧರ್ಮರಾಜ ಇವೆಲ್ಲ 5 ಪಾತ್ರಗಳಿಗೆ ಒಂದೇ ಕುಣಿತ ಅಲ್ಲ. 5 ಪಾತ್ರಗಳಲ್ಲಿ ಆಯಾಯ ಪಾತ್ರಕ್ಕೆ ಸರಿಯಾದ ಕುಣಿತಗಳನ್ನು ಕುಣಿಬೇಕು. ಅದೇ ರೀತಿಯ ಲಯಗಳು ಬೇರೆ ಇರಬೇಕು. ಲಯ ಒಬ್ಬ ವೃದ್ಧ ಪಾತ್ರಕ್ಕೆ ಲಯ ತೀವ್ರ ಗತಿಯಲ್ಲಿ ಇರೋದಿಲ್ಲ. ಈ ಪುಂಡು ಪಾತ್ರಕ್ಕೆ ತೀವ್ರಗತಿ ಜಾಸ್ತಿ. ಹಾಗೆ ಅದನ್ನು ಅನುಸರಿಸಿಕೊಂಡು ಹೋಗಬೇಕು. ಇದು ಮುಖ್ಯ. ಪದ್ಯ ಹೇಳುವಂತ ಹೇಳುವಣಿಗೆ, ಕುಣಿಯುವಂತ ಮಿತವಾದ ಕುಣಿತ, ಅದಕ್ಕೆ ಸರಿಯಾದ ಆ ಪಾತ್ರಕ್ಕೆ ಸಂಬಂಧಪಟ್ಟ ಮಾತು. ವಿಮರ್ಶೆ ಇಲ್ಲ. ವಿಮರ್ಶೆ ಪ್ರಸಂಗವನ್ನೇ ನಂಬೋದು. ಪ್ರಸಂಗದಲ್ಲಿ ಏನು ಹೇಳುತ್ತದೆ ಅದೇ ಹೇಳೋದು. ಇಲ್ಲಿ ವಿಮರ್ಶೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಇದು ಕಥೆಯನ್ನೇ ಸ್ಪಷ್ಟಪಡಿಸುವಂತ ಒಂದು ಗುರಿ. ಈಗ ಆಗಿನ ವೇಷಧಾರಿಗಳು ಮತ್ತು ಹಿಮ್ಮೇಳದವರು ಅಂದ್ರೆ ಭಾಗವತರ ಮೊದಲೆಗಾರರು ಇವರ ನಡುವಿನ ಸಂಬಂಧ ಹೇಗಿತ್ತು? ವೇಷಧಾರಿಗಳಿಗೆ ನಾ ಹೇಳಿದ್ನಲ್ಲ, ಈಗ ಭಾಗವತರನ್ನು ಅನುಸರಿಸಿಕೊಂಡು ವೇಷದ ಮೊದಲೇ ಬರಬೇಕು. ಮೊದಲೇ ನುಡಿಸ್ಬೇಕು. ಹೇಗೆ ಒಂದು ದುಃಖ ರಸದ ಬರ್ತ ಉದಾಹರಣೆಗೆ, ತಂಗಿ ತನ್ನಯ ಕರ್ಮ ಭಂಗವ ಮಾಡಿದ ಅಂತ ಪದ್ಯ ಉಂಟು. ಅದು ಎಲ್ಲ ಕೃಷ್ಣ ಹೇಳುವಂತಹ ಪದ್ಯ. ತಂಗಿ ಹತ್ರ ಕೃಷ್ಣಾರ್ಜುನ ಕಾಳಗದಲ್ಲಿ ಉಂಟು ಆ ಪದ್ಯ. ಅದಕ್ಕೆ ನನ್ಗ ಅನುಭವ ಒಂದು ಗೊತ್ತಂತ ನನಗೆ ಬಾರದ ಚಟ. ಸಣ್ಣ ಪ್ರಾಯದಲ್ಲಿ ಎಳೆ ಪ್ರಾಯ ರಕ್ತ ಮಸ್ತ್ ಬರಬೇಕು ಅನ್ನೋದು. ನಾನು ಏನ್ ಮಾಡಿದೆ, ತಂಗಿ ತನ್ನಯ ತೈದ ತಾವು ತರಗಡೆ ಗಿಡಗದಿ ತಾವು ತರಗಡೆ ಗಿಡಗದಿ ತಾವು ತರಗಡೆ ಗಿಡಗದಿ ಇದನ್ನು ಮುಕ್ತಾಯ ಮಾಡಿಸಿದೆ. ಅಲ್ಲಿಗೆ ಕೈ ಹಿಡಿದ್ರು ನನ್ನ ರಂಗಸ್ಥಳದಲ್ಲಿ ಪದ ನಿಲ್ಲಿಸಿ. ಶೇಷರಿ ಭಾಗವತರು. ಹೌದಾನ? ನಿನಗೇನು ದರ್ಶನ ಬರ್ತದ? ಅಲ್ಲಿ ಏನು ಹೇಳ್ತಾನೆ ಕೃಷ್ಣ ತಂಗಿ ಹತ್ರ? ತನ್ನ ಕಷ್ಟವನ್ನು ತೋಡಿಕೊಳ್ತಾನೆ ಮನಸ್ಸಿನಲ್ಲಿ ನೊಂದು. ಇದಕ್ಕೆ ನಿಂದಿದ್ದದು ಬಡಬಡ ನಿನ್ಗೆ ದರ್ಶನ ಬರುದು ಯಾಕೆ? ಅದಕ್ಕೆ ಅದರ ಪದ ಇದ್ದಿದ್ರು, ತಂಗಿ ತನ್ನಯ ತೈತ ದಿನ್ನತ ತದಿನ್ನತ ತೈತ ಕದಿತ್ತ ದರಿಗಿಣ ತಂಗಿ ತನ್ನಯ ಕರ್ಮ ಭಂಗವ ಮಾಡಿದ ಅಂಗಜಾರಿಯ ಸುತನೋ ಹಿಂಗದೆ ನಿಮ್ಮಯ. ಈ ಪದ್ಯವನ್ನು ಹೇಳಿದ್ರು ಬಾಯಲ್ಲಿ ಹೇಳಿ. ನಾನು ಬರ್ಲಿಕ್ಕೆ ಉಂಟ ಮತ್ತೆ ದಿಗಡು ಗಿಡದೂ ಇಲ್ಲ, ತಾಗಡು ಗಿಡದೂ ಇಲ್ಲ. ಕೃತದ ದೀಂ ದೀಂ ದತ್ತೋಂ ತದಿನ್ನ ಇಷ್ಟೇ ಬರ್ಬೇಕು. ತೈ ತೋಂ ತರಿಗಿಡ ತಗದಿ ತರಿಗಿಡ ತಗದಿ ತೋಂ ತಂ ತೈ ತೈ ತೈದ ತಂಗಿ. ಇದು ಮಾಡಿಸಿದ್ರೆ ಭಾರಿ ಸಂತೋಷ ಆಯ್ತು ಅವರಿಗೆ, ನನಗೂ ಸಂತೋಷ ಆಯ್ತು. ನನಗೊಂದು ಹೇಳಿಕೊಟ್ಟಾಗಾಯ್ತು ನೋಡಿ, ಆ ಭಾವರಸದ ಪರಿಚಯ ಮಾಡಿಕೊಟ್ಟಾಗಾಯ್ತು. ಅದ್ರ ನಂತರ ಬರ್ಲಿಲ್ಲ. ಹಾಗೆಯೇ ಆ ಪದ್ಯಗಳೆಲ್ಲ ಆ ಪದ್ಯಗಳಿಗೆ ಹೀಗೆ ಹೋಗ್ಬೇಕು. ಯಾಕಂದ್ರೆ ಅವ ಕುಣಿಯೋದು ಇಲ್ಲ, ಅದಕ್ಕೆ ನಿಂತುಕೊಂಡು ಭಾವ ಲೋಕಾಭಿನಯ ತೋರಿಸಿಕೊಂಡು ಕಣ್ಣೀರಿಸಿಕೊಂಡು ಹಾರಾಡಿ ನಾರಾಯಣ ಮಾತಾಡ್ತಾ ಇದ್ದ. ಇದು ಆಗ ಪ್ರಪಂಚದಲ್ಲಿ ಸಭೆಯಲ್ಲಿರ್ತಕ್ಕಂಥ ಜನರು ಪೂರ ಈ ಕಡೆ ಕೇಂದ್ರೀಕೃತರಾಗ್ತಾರೆ. ಇದು ಯಕ್ಷಗಾನದಲ್ಲಿ ಬರುವ ಭಾವಸ್ಫುರಣದ ಸಾಮರ್ಥ್ಯ.
ಈಗ ನೀವು ಒಂದ್ಸಾರಿ ಹೇಳಿದ್ರಿ, ನಾವೊಬ್ಬ ಪ್ರಸಿದ್ಧ ವೇಷಧಾರಿಯ ಬಗ್ಗೆ ಹೇಳಿದಾಗ ನೀವು ಹೇಳಿದ್ರಿ ಇಲ್ಲ ಅವನಲ್ಲಿ ಅಭಿನಯ ಇಲ್ಲ ಅಂತ. ಯಾರದ್ದು ಬೇಡ. ಈಗ ಅವನಲ್ಲಿ ಅಭಿನಯ ಇಲ್ಲ ಅಂತ ಹೇಳಬೇಕಾಗಿದ್ರೆ ಒಳ್ಳೆ ಅಭಿನಯ ಇದ್ದದನ್ನು ನೀವು ನೋಡಿದ್ರಿ ಅಂತ ಅರ್ಥ. ಹೇಗೆ ಅಭಿನಯ ಹೇಗೆ ಮಾಡ್ತಾ ಇದ್ರು ಆಟದಲ್ಲಿ? ಅದು ಅಭಿನಯ ಅನ್ನುವಂಥದ್ದು ಎಲ್ಲರಲ್ಲಿಯೂ ಇದೆ. ಮನುಷ್ಯ ಅನ್ನೋ ಜಾತಿಯಲ್ಲಿ ಅಭಿನಯ ಇದೆ. ಕೆಲವು ಹುದುಗಿಕೊಂಡಿರ್ತದೆ, ಕೆಲವು ಸ್ಫೋಟ ಆಗ್ತದೆ. ಇದು ಮನುಕುಲಕ್ಕೆ ಹೊಂದಿದ ಒಂದು ವಸ್ತು. ಹಾಗಿರುವಾಗ ಅಭಿನಯ ಅವರು ಅದಕ್ಕಾಗಿ ಮಾಡೋದಲ್ಲ, ಆ ಪದ್ಯದ ಅರ್ಥಕ್ಕಾಗಿಯೇ ಮಾಡೋದಲ್ಲ. ತನ್ನಲ್ಲಿ ಸ್ಫುರಣ ಬಂದಂತ ಆ ಭಾವ ಉಂಟಲ್ಲ, ಆ ಭಾವಕ್ಕೆ ಸರಿಯಾದ ಹಸ್ತ ಹೋಗ್ತದೆ, ಆ ಭಾವ ಸರಿಯಾಗಿ ಹೋಗ್ತದೆ. ಒಬ್ಬ ನೆಗಾಡುವಾಗ ಎದುರಿನವ ಮರ್ಕೋದಿಲ್ಲ, ಅವನಿಗದು ರಿಲ್ಯಾಕ್ಸ್ ಅಂದ್ರೆ ಅವನು ನೆಗಾಡ್ತಾನೆ. ಇದು ಮನುಷ್ಯನ ಸ್ವಭಾವ ಅದು. ಹಾಗಿರುವಾಗ ಅದನ್ನು ಹೊಂದಿಕೊಂಡೇ ಅವರು ಅಭಿನಯ ಮಾಡ್ತಾ ಇದ್ರು. ಕೆಲವ ಪಾರ್ಥ ಒಂದು ಬೆರಳು ತೋರಿಸುವ ಕೆಲವರು ಹಸ್ತವನ್ನೇ ತೋರಿಸುವವರು, ಹೀಗೆಲ್ಲ ಇತ್ತು. ಕುಣಿತಗಳು ಕೂಡ ಹಾಗೆ. ಅಲ್ಲಿ ಚೀರ್ಣಿಗೆ ಕುಣಿತಗಳೆಲ್ಲ ಇಲ್ಲ, ದೊಡ್ಡ ದೊಡ್ಡ ಹೊಳಗು. ಇದು ಯಕ್ಷಗಾನದ ಮೂಲ ವಸ್ತು. ಇದನ್ನು ನಾವು ಒಂದು ವಿಮರ್ಶೆ ಹೊರಟಾಗ ಈ ವಿಮರ್ಶೆ ಅನ್ನುವಂಥದ್ದು ಅದಕ್ಕೆ ಬಾಧಕ ಆಗ್ತದೆ. ಅಂದ್ರೆ ಪಾತ್ರಧಾರಿ ನಿಂತ್ಕೊಂಡು ಪಾತ್ರದ ಬಗ್ಗೆ, ಸನ್ನಿವೇಶದ ಬಗ್ಗೆ ವಿಮರ್ಶೆ ಮಾಡಬಾರ್ದು ಹೇಳುದು ನೀವು. ಅದರಲ್ಲಿ ಆ ಪದ್ಯದಲ್ಲಿ ಏನುಂಟು ಅದು ಆ ಭಾವನೆ ತರಬೇಕು ಅಂತ ಹೇಳೋದು. ಈಗ ನೀವು ಮೇಳವನ್ನು ಬಿಡುವ ಕಾಲಕ್ಕೆ ನಿಮ್ಗೆ ಅವರಿಂದ ಏನಾದ್ರು ತೊಡಕು ಖಂಡಿತ ಏನದು? ವೇಷಧಾರಿಗಳದ್ದು. ವೇಷಧಾರಿಯವರು ನಮ್ಮ ಇದಕ್ಕೆ ಅವರ ಕುಣಿತಕ್ಕೆ ನನಗೆ ಬಾರ್ಲಿಕ್ಕೆ, ಅವರ ಪದ್ಯಕ್ಕೆ ನಂಗೆ ಮದ್ದಳೆ ಬಾರ್ಲಿಕ್ಕೆ ಆಗೋದಿಲ್ಲ ಅನ್ನೋದನ್ನು ನಾನು ಸ್ಪಷ್ಟ ಹೇಳಿದ್ದೇನೆ. ಆದ್ರಿಂದ ಅವರು ನಮ್ಮನ್ನು ಕೆಣಕ್ಲಿಕ್ಕೆ ಬರಲೇ ಇಲ್ಲ. ಆದ್ರೆ ಕೆಲವರ ಪ್ರತೀತಿ ಉಂಟು. ಮೊದಲೆಗಾರರನ್ನು ಹೇಳಿದ್ರೆ ಅವರು ನಮ್ಮ ಊಟ ಬಾರಿಸಿಕೊಂಡು ನಮ್ಮ ಕುಣಿದಿದ್ದ ಮಾಡ್ತಾರೆ ಅಂತೇಳಿ. ಇದು ಕಾರಣ ಏನಂದ್ರೆ ಅದು ಅವ್ರು ಏನಂತ ತಿಳ್ಕೊಳ್ಳಿಲ್ಲ. ಮದ್ದಳೆಯಲ್ಲಿ ಬರುವಂತ ನಾದಗಳೇನು, ನುಡಿತಗಳೇನು ಅಂತೇಳಿ ಅವ್ರು ತಿಳಿಯದೆ ಇದ್ದದ್ರಿಂದ ಹಾಗೆ ಹೇಳ್ತಾ ಇದ್ದಾರೆ. ಇದು ನನಗೆ ಒಂದು ಅಪವಾದ. ಹೇಳಿದ್ದುಂಟು ಎಷ್ಟೋ ಜನರು. ಹಾಗೆ ಆ ಮದ್ದಳೆ ಅನ್ನೋದು ಎಲ್ಲವರಿಗೂ ಮುಖ್ಯ. ಯಾಕೆ ಭಾಗವತನನ್ನು ಕೆಡಿಸ್ಲಿಕ್ಕೂ ಆಗ್ತದೆ, ವೇಷಧಾರಿಯನ್ನು ಕೆಡಿಸ್ಲಿಕ್ಕೆ ಸಾಧ್ಯ ಉಂಟು, ಇಡೀ ಆಟವನ್ನು ಹಾಳು ಮಾಡ್ಲಿಕ್ಕೆ ಸಾಧ್ಯ ಉಂಟು. ಆ ಒಂದು ಮೊದಲೇ ಇದ್ದ. ಯಾಕಂದ್ರೆ ಅದು ಪಕ್ಕವಾದ್ಯವಾಗಿದ್ರು ಪ್ರೋತ್ಸಾಹವಾದ್ಯ, ಹೌದು, ಪ್ರೋತ್ಸಾಹವಾದ್ಯ. ಆದ್ರಿಂದ ಇದನ್ನು ನಾನು ತಿಳ್ಕೊಂಡಿದ್ದೆ, ನನ್ನ ಅನಿಸಿತ್ತು. ತಿಳ್ಕೊಂಡಿದ್ದೇನೆ ಅಂತ ಪೂರೇ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಮನಸ್ಸಿಗೆ ಅನಿಸಿತ್ತು, ನನಗೆ ಸಂತೋಷ ಆಗ್ತಿತ್ತು. ನಾನು ಏನು ಬಾರಿಸಿದೆ ಅಂತೇಳಿ ನನಗೆ ಗೊತ್ತಾಗ್ತಿರ್ಲಿಲ್ಲ. ಈಗ ನೀವು ನಿವೃತ್ತಿ ಆದ ಮೇಲೆ ಸುಮಾರು 40 ವರ್ಷ ಆಯ್ತು. ಸುಮಾರು 40-45 ಆಗ್ಬೋದಾ? ಆಗ್ಬೋದು. ಈ ಅವಧಿಯಲ್ಲಿ ನೀವು ಆಟ ನೋಡ್ತಾ ಇದ್ರಿ? ನೋಡಿದಿರಿ ನೀವು ಆಟ? ನಾನು ಆಟ ನೋಡ್ಲಿಕ್ಕೆ ಹೋಗೋದಿಲ್ಲ. ಯಾವಾಗಿಂದ? ಕಾರಣ ಇದೆ. ಯಾಕಂದ್ರೆ ಮನಸ್ಸಿಗೆ ನಾವು ಸಂತೋಷ ಪಡಲಿಕ್ಕಾಗಿ ಒಂದು ಪ್ರದರ್ಶನವನ್ನು ನೋಡ್ಲಿಕ್ಕೆ ಹೋಗೋದು. ಅಂದ್ರೆ ಆ ಪ್ರದರ್ಶನದ ವಿಷಯ ಏನು ಅಂತ ತಿಳ್ಕೊಂಡು ನಾವು ಮನಸ್ಸಿನಲ್ಲಿ ಕಲ್ಪಿಸಿಕೊಂಡು, ಆ ಕಲ್ಪನೆ ನಮ್ಮ ಹಳೆಯ ವೇಷಧಾರಿಗಳು, ಹಳೆ ಭಾಗವತರು, ಹಳೆ ಮದ್ದಳೆಗಾರರು ಇವರನ್ನೆಲ್ಲ ನೋಡಿದ ಚಿತ್ರ ಮನಸ್ಸಿನಲ್ಲಿ ಇಟ್ಟುಕೊಂಡು ಅಲ್ಲಿಗೆ ಹೋಗೋದು. ಅಲ್ಲಿ ಹೋಗುವಾಗ ಏನಾಗ್ತದಂದ್ರೆ ವಿಚಿತ್ರವಾದಂತ ಘಟನೆಗಳೆಲ್ಲ ಶುರುವಾಗ್ತದೆ. ನೃತ್ಯದಲ್ಲಿ, ಮಾತಿನಲ್ಲಿ, ಅಭಿನಯದಲ್ಲಿ. ಪದ್ಯ ಹಾಡೋದು ಏನೋ ಕೆಳಗಿನ ಇದು ಕೆಳಗಿನ ಷಡ್ಜದಕ್ಕೆ ಬರ ಹೋಗೋದು. ಅಂದ್ರೆ ಇದು ಯಾವ ಸಂಗೀತದಲ್ಲಿಯೂ ಇಲ್ಲ ಅದು ಅನ್ನುವಂಥದ್ದು. ಇದೆಲ್ಲ ವಿಕಲ್ಪಗಳ ನಮ್ಗೆ ಮನಸ್ಸಿಗೆ ನೋವಾಗ್ತದೆ. ಅದಕ್ಕೆ ಒಂದೆರಡು ನೋಡೋದು, ಎತ್ಕೊಂಡು ಬರೋದು. ಆ ಆಟ ಹೇಳಿದ್ರೆ ಅದು ಹೋಗೋದು ಕಡಿಮೆ, ಹೋಗೋದೇ ಇಲ್ಲ, ಓದದ್ದೇ ಇಲ್ಲ ನಾನು.
ತೆಂಕಿನ ಮೇಳ ನೋಡಿದ್ದೇನೆ ಒಂದೆರಡು ಮೂರು. ಆಗ ಕೊರಗ ಶೆಟ್ಟರ ಕಾಲದಲ್ಲಿ, ಆ ಕಾಲದಲ್ಲಿ ನೋಡಿದ್ದೇನೆ, ಒಳ್ಳೇದಿತ್ತು. ಈಗ ಯಕ್ಷಗಾನದಲ್ಲಿ ನೀವು ವ್ಯವಸಾಯ ಮಾಡ್ತಾ ಇದ್ದ ಕಾಲದ ಆಟ ಮತ್ತು ಈಗಿನ ಆಟದಲ್ಲಿ ಮುಖ್ಯವಾಗಿ ಕಾಣುವ ವ್ಯತ್ಯಾಸ ಎಂತ? ಏನು ಮುಖ್ಯವಾದ ವ್ಯತ್ಯಾಸ? ಇಲ್ಲಿ ಮುಖ್ಯವಾದ, ನಾನು ಹೇಳಿದ್ದಲ್ಲ ಹಿಂದೆ ಹೇಳಿದಂತೆ, ಅದು ಪದ್ಯದಲ್ಲಿ ಏನು ಬರ್ತದೆ ಎನ್ನುವ ಆ ಪಾತ್ರ ಏನು ಹೇಳ್ತಾ ಇದ್ದಿದೆ, ಪಾತ್ರದ ಪ್ರದರ್ಶನ ಹೇಗೆ ಆಗಬೇಕು ಅನ್ನುವಂಥ ವಸ್ತುವೆ ಕಳ್ಕೊಂಡಿದ್ದೀವಿ. ಯಾಕಂದ್ರೆ ಅವರ ಅಭಿನಯ ಅನ್ನೋದು ಏನೇನೋ, ಕೆಲವು ಮುಂಡಾಸು ನೆಲಕ್ಕೆ ತಾಗೋದು ಉಂಟು ಕುಣಿಯುವಾಗ, ಕೆಲವರು ನಾಯಿ ಕುಣಿತ ಕುಣಿಯೋದು ಉಂಟು, ಆ ಕಾಲು ಒಂದು ಹಿಂದೆ ಮಾಡಿ. ಇಂಥದ್ದೆಲ್ಲ ನೋಡ್ಲಿಕ್ಕೆ ಸಾಧ್ಯ, ನನಗೆ ಸಾಧ್ಯ ಆಗಲಿಲ್ಲ. ಇದು ಈಗಿನ ಇದು. ಆಗ ಅವ ಗಜ್ಜೆ ಕಟ್ಟಿದ ಕೂಡಲೇ ಪ್ರಾರಂಭ ಆಗ್ತದೆ ಅವನಿಗೆ ಆ ಭಾವ ಆವೇಶ ಆಗ್ಲಿಕ್ಕೆ, ಯಾವುದು ಪಾತ್ರದ ಭಾವ. ಅವ ನಡೆಯುವಾಗಲೇ ಗೊತ್ತಾಗ್ತದೆ. ಅವ ರಂಗಸ್ಥಳಕ್ಕೆ ಬಂದು ತಾನು ಆ ವೇಷವ, ಆ ಪಾತ್ರದ ವಿಷಯ ಏನಂತ ಹೇಳಿಕೊಂಡು ಮನಸ್ಸಿಗೆ ಆಹ್ವಾನಿಸಿಕೊಂಡು ರಂಗಸ್ಥಳಕ್ಕೆ ಬರ್ತಾನೆ. ಅದರಿಂದ ಮೀರಿ ಹೋಗೋದಿಲ್ಲ. ಅವನದ್ದು ಅದು ಏನೂ ಇಲ್ಲ. ಆ ಭಾವ ಅಲ್ಲಿ ಆ ಕಥೆಯಲ್ಲಿ ಏನು ಬರ್ತಾ ಉಂಟು ಅದು ಮಾತ್ರ. ಅದನ್ನ ಸ್ವಭಾವ, ಮೂಲ ಸ್ವಭಾವ ಅಥವಾ ಜನರನ್ನು ಸಂತೋಷಪಡಿಸಲಿಕ್ಕೆ, ಸಿಳ್ಳಿ ಹೊಡಿಲಿಕ್ಕೆ ಅಥವಾ ಚಪಾಳೆ ಹೊಡಿಲಿಕ್ಕೆ ಆಗಿ ತಾನು ಬಂದಿದ್ದೇನೆ. ಮತ್ತೆ ಇದೇ ಅವ ಹೊರಗೆ ಹೋಗೋದೇ ಇಲ್ಲ ರಂಗದಿಂದ, ಆ ಮನಸ್ಸೇ ಹೊರಗೆ ಹೋಗೋದಿಲ್ಲ. ಈ ಕಥಾಭಾವದಲ್ಲಿ ಲೀನವಾಗಿರ್ತಾನೆ. ಹೀಗೆ ಆದ್ರಿಂದ ಈಗ ಆಗ ಇದ್ದದ್ದು. ಈಗ ನಮ್ಮನ್ನ ಕೆಲವು ಜನರನ್ನು ಸೃಷ್ಟಿ ಮಾಡೋದು ಉಂಟು. ನನಗೆ ಒಬ್ರು ಹೇಳಿದ್ರು, ಒಬ್ರು ಭಾಗವತರು, ನೋಡು ಈ ಪದಕ್ಕೆ ಈಗ ಚಪ್ಪಾಳೆ ಹೊಡಿತಾರೆ ಅಂದ್ರು. ನಾನು ಸುಮ್ಮನಿದ್ದೆ, ಏನು ಮಾತನಾಡ್ಲಿಲ್ಲ. ಚಪ್ಪಾಳೆ ಬೀಳಿ ಶುರು ಆಯ್ತಲ್ಲ ಪದ ಅದು ಕೂಡಲೇ. ಹಾಗಾದ್ರೆ ಇವರು ಮೊದಲೇ ನಿಶ್ಚಯ ಮಾಡಿದ್ದಾರೆ, ಅವರಿಗೆ ಹೇಳಿಕೊಟ್ಟಿದ್ದಾರೆ, ಈ ಪದ ಬಂದ ಕೂಡಲೇ ಚಪ್ಪಾಳೆ ಹೊಡಿ ಅಂತ. ನಮ್ಮಲ್ಲಿ ಒಂದು ಇದು ಉಂಟು, ಆಕಾಶ ನೋಡ್ಲಿಕ್ಕೆ ಎಲ್ಲ ನುಗ್ಗೋದಂತೆ. ಆಕಾಶ ಎಲ್ಲ ಕಡೆಯಲ್ಲಿ ಉಂಟು, ಎಲ್ಲ ನುಗ್ಗೋದು. ಒಬ್ಬ ನುಗ್ಗಿದ ಅಂತ ಮತ್ತೆ 10 ಜನ ನುಗ್ಗೋದು ಆಕಾಶ ನೋಡ್ಲಿಕ್ಕೆ. ಹಾಗೆ ಇದು ಒಬ್ಬ ಚಪ್ಪಾಳೆ ಹೊಡೆದ ಅಂತ ಹೇಳಿದ್ಬಿಟ್ಟು ತಗೊಳ್ಳಿ, 100 ಜನರು ಅದ್ರೊಟ್ಟಿಗೆ ಸೇರಿಕೊಂಡಾಗ. ಇದು ಈಗಿನ ವ್ಯವಸ್ಥೆ. ಮೊದಲು ಚಪ್ಪಾಳೆ ಹೊಡೆಯುವಂತಹದ್ದೇ ಇಲ್ಲ. ನಾನು ಕೇಳಿದ್ದಿಲ್ಲ. ಜೋಡಾಟದಲ್ಲಿ ಹಾರ ಹಾಕುವಂತಹದ್ದು ಒಂದಿತ್ತು, ಅದು ಸಹ ಬಂದದ ಕಡೆಗೆ. ಈ ಮೇಳದವರು ಮೇಳದಷ್ಟಕ್ಕೆ ಆ ಕಥಾ ವಸ್ತುವಿನ ಮೇಲೆ ಹೊಂದಿಕೊಂಡಿರೋದು. ರಾತ್ರಿ ಆದ ನಂತರ ಯಕ್ಷಗಾನ ಒಂದೇ ಮುಳುಗಿ ಇರ್ತಾರೆ. ಹಾಗೆ ಈಗಿಗೂ ಆಗಬೇಕು ವ್ಯತ್ಯಾಸ. ಈಗ ಇನ್ನೇನಾಗ್ತದೆ ನೋಡ್ಬೇಕು. ಈಗ ಇದನ್ನು ಇದು ಹೇಗೆ ಮುಂದೆ ಹೇಗಿರ್ಬೋದು ಇದರ ಸ್ಥಿತಿ ನಿಮ್ಮ ಅಭಿಪ್ರಾಯದಲ್ಲಿ? ಇದು ಸ್ಥಿತಿ ಮುಂದೆ ಹೇಗಿರ್ಬೋದು? ಮುಂದೆ ಯಕ್ಷಗಾನ ಅಳಿಯೋದಿಲ್ಲ. ಯಾಕಂದ್ರೆ ಕೆಲವೆಲ್ಲ ಗ್ರಂಥಗಳಿದೆ ಇದಕ್ಕೆ. ಈಗ ನೀವು ರಾಘವ ನಂಬಿರ್ರೆ ನೀವೇ ಬರೆದದ್ದುಂಟು. ಒಬ್ಬ ಮದ್ರಾಸಿನವರು ಗಣಪತಿ ಪ್ರಭುಗಳು ಹೋದಾಗ ಅವ ಮೆಚ್ಚಿಕೊಂಡು ಬರೆದಂತ ಒಂದು ಮಾತನ್ನ ನನ್ನ ಹೇಳಿದ್ದೀರಿ ನೀವು. ಅದು ಯಾವಾಗ ನಾನು ಮೇಳಕ್ಕೆ ಹೋಗದೆ ಇರೋ ಸಂದರ್ಭದಲ್ಲಿ, ಮೊದಲೇ ಸಾಧಾರಣ 80-90 ಮೇಲಾಯ್ತು ವರ್ಷ. ಆಗ ಇದ್ದದ್ದು ಈಗಲೂ ಉಂಟು. ಆದ್ರೆ ಆಗ ಇದ್ದ ಸ್ಥಿತಿ ಈಗ ಇಲ್ಲ. ಇಲ್ಲಿ ಏನಾಗಿದೆ ಅಂದ್ರೆ ಕಲಸು ಮೇಕರ ಇದು ಪರ್ಮಾನಕ್ಕೆ ಹಿಂಗ ಹಾಕಿದಾಗ, ಪರ್ಮಾನಕ್ಕೆ ಹಿಂಗ ಹಾಕಿದ್ರೆ ಏನಾಗ್ತದೆ, ಹಾಕ್ತಾರೆ ತಿನ್ನುವ ಅಂತ ಹೇಳಿ ಹಾಕಿದಂತ ತಿನ್ಬೇಕು ಅಷ್ಟೇ. ಇಲ್ಲಿ ಇದನ್ನು ಹೊಸ ಪೀಳಿಗೆಯವರು ಇಲ್ಲಿಯ ಸಿನಿಮಾ ಮತ್ತು ಇನ್ನು ಇತರ ಕಥೆಗಳನ್ನೆಲ್ಲ ನೋಡಿ ಇದು ಇತರ ಇದನ್ನ ನೋಡಿ ಅದ್ರದ್ದೆಲ್ಲ ಕದ್ದುಕೊಂಡು ಇದಕ್ಕೆ ಹಾಕೋದು. ಅದು ಆಗ ಮಾಡ್ತಾನೆ, ಆ ತಿರುಗೋದು ಮತ್ತೆ ಲಾಸ್ಯ ಮಾಡೋದು. ಈಗ ಒಂದು ಗರ್ತಿಗೂ ಕೂಡ ಒಂದು ಗೌರವ ಇದೆ, ಅದಕ್ಕೊಂದು ಭಾರ ಇದೆ, ಘನತೆ ಇದೆ. ಹಾಗೆ ಈಗ ಅಂತದ್ದೆಲ್ಲ ರಂಗಸ್ಥಳಕ್ಕೆ ಬರ್ತಾ ಉಂಟು.
ಅದರಿಂದ ಇದು ಅಳಿಯೋದಿಲ್ಲ. ಯಾಕಂದ್ರೆ ಮುಂದೆ ಕೊಡ್ಲಿಕ್ಕೆ ಬರೆದಿಟ್ಟಂತಹ ಗ್ರಂಥ, ಹಾಕಿಟ್ಟಂತ ಮಾರ್ಗಗಳಿದೆ ಅನುಸರಿಸುವವರಿಗೆ, ವಿಶ್ವಾಸ ಇದ್ದವರಿಗೆ. ಇದು ಹೋಗ್ತಾ 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 ನಾಳೆ ಏನಾಗ್ತದಂದ್ರೆ ಇದು ಇದಕ್ಕೆ ಬ್ಯಾನ್ ಬೀಳಲಿಲ್ಲ. ಹಾಗೆ ಯಾವ್ದೋ ಒಂದು ತಿಂಡಿಗೆ ಬ್ಯಾನ್ ಹಾಕಿದಾರಲ್ಲ, ಮ್ಯಾಗಿಗೆ ಹಾಗೆ ಈಗ ಇನ್ನು ಆಗ್ಲಿಕ್ಕೆ ಬಿಡಿದೆ ಇದೆ. ಇದು ಅಂದ್ರೆ ಯಕ್ಷಗಾನಕ್ಕೂ ಕೂಡ ಬ್ಯಾನ್, ಯಕ್ಷಗಾನ ಕೂಡ ಬ್ಯಾನ್. ಅಷ್ಟು ಕೆಟ್ಟ ರೀತಿಗೆ ಹೋಗ್ತಾ ಇದೆ ಹೇಳುದು ನೀವು. ಆದ್ರೆ ಇವತ್ತು ಇಡೀ ಈ ಕಲಾವಿದರ ಗುಂಪುಗಳು ಜನಸಾಮಾನ್ಯರನ್ನು ಅವಲಂಬಿಸಿ ಉಂಟು. ಅವರ ಚಪ್ಪಾಳೆ, ಅವರ ಪ್ರೋತ್ಸಾಹ, ಅದು ದ್ರವ್ಯ ರೂಪದಲ್ಲಿ ಹೌದು, ಪ್ರಚಾರದ ರೂಪದಲ್ಲಿ ಹೌದು, ಸನ್ಮಾನ ಇತ್ಯಾದಿಗಳ ರೂಪದಲ್ಲಿ ಹೌದು, ಇದೆಲ್ಲ ಹೆಚ್ಚಾಗ್ತಾ ಉಂಟು. ಹಾಗಾಗಿ ಈ ಕಲಾವಿದರು ಏನು ಮಾಡಬೇಕು? ಕಲಾವಿದರು ಸನ್ಮಾನಕ್ಕಾಗಿ ಒದ್ದಾಡೋದು. ಅಲ್ಲಿ ಕೆಲವರು ಹೋಗಿ ಇಲ್ಲಿ ಡಿಲ್ಲಿಯಲ್ಲಿ ಕೂತ್ಕೊಳ್ಳೋದುಂಟು, ಕೆಲವರು ಹೋಗಿ ಬೆಂಗಳೂರಿನಲ್ಲಿ ಕೂತ್ಕೊಳ್ಳೋದುಂಟು ಸನ್ಮಾನ ಪಡೀಲಿಕ್ಕೆ, ಇನ್ಫ್ಲೂಯೆನ್ಸ್ ಮಾಡಲಿಕ್ಕೆ. ದುಡ್ಡು ಕೊಟ್ಟರೆ ಕೊಡ್ತಾರೆ, ಇದು ಹಣ ಕೊಡೋದು. ನಾನು ಹೋಗಿ ಕೇಳಿದ್ದೇನೆ ಸರಿ ಬೆಂಗಳೂರಿನಲ್ಲಿ ಟಿವಿ ಅವರಲ್ಲಿ, ಟಿವಿ ಸ್ಟೇಷನಿಗೆ ಹೋಗಿ, ನೀವು ಯಾಕೆ ಮಾರ್ಯಾರೆ ಇಂಥದ್ದೆಲ್ಲ ಹಾಕ್ತಾ ಇದ್ದೀರಿ, ನಿಮಗೆ ಹಣ ಸಿಗ್ತದೆ ಅಂತ ಹೇಳಿ ಮಾಡೋದಾ? ಅದೊಂದು ಸರ್ವೆ ಮಾಡಿ, ಯಾರ್ಯಾರು ಇದ್ದಾರೆ ಕಲಾವಿದರು ಒಳ್ಳೇದು ಅನ್ನೋದನ್ನು ಕಲಾವಿದರಲ್ಲೇ ನೀವು ಆರಿಸಿ ಇದು ಮಾಡಿ ಪಬ್ಲಿಷ್ ಮಾಡಿ ಅಂತ ಹೇಳಿದ್ದೇನೆ ನಾನು. ಅದಕ್ಕೆ ಅವರು ಅದೆಲ್ಲ ಮೇಲ್ ಆಫೀಸರ್ ಅಂದ್ರು. ಮೇಲ್ ಆಫೀಸರ್ ಅಂತ ಕೆಲವರು ಬರ್ತದೆ ಅಷ್ಟೇ. ಈಗ ಇದನ್ನು ಪುನಃ ಒಂದು ರಿವೈವ್ ಮಾಡಬೇಕಾದ್ರೆ ಯಾವ ದಾರಿ ಹಿಡಿಬಹುದು? ಇದಕ್ಕೆ ಯಾವ ದಾರಿಯೂ ನನಗೆ ಕಾಣೋದಿಲ್ಲ. ಮನುಷ್ಯನ ನಂಬಿಕೆ ಉಂಟಲ್ಲ ನೋಡಿ, ಈಗ ನಂಬಿಕೆ ಹಿಂದೆ ಬರ್ತದೆ ಅನ್ನೋದಕ್ಕೆ ಒಂದು ಉದಾಹರಣೆ ಕಾಣ್ತಾ ಉಂಟು ನನಗೆ. ಈ ಭೂತ ಸ್ಥಾನಗಳು, ದೈವ ಸ್ಥಾನಗಳು, ಇವೆಲ್ಲ ಹೊಸ ನಿರ್ಮಾಣ ಶುರು ಮಾಡಿದ್ದಾರೆ. ಹೋದ ಹಳೆಯ ನಂಬಿಕೆ ಇದು. ಆ ಹಳೆಯ ದೇವಸ್ಥಾನಗಳು ಇವುಗಳನ್ನೆಲ್ಲ ಪುನಃ ಜೀರ್ಣೋದ್ಧಾರ ಆಗ್ತಾ ಉಂಟು. ಇದು ಒಳ್ಳೆಯ ಏಳಿಗೆ. ಯಾಕೆಂದ್ರೆ ಒಂದು ಮನುಷ್ಯನಿಗೆ ನಂಬಿಕೆ ಅನ್ನೋದು ಬರ್ತದೆ. ಇದರಲ್ಲಿ ಕೆಲವಾರು ಒಳಗೊಂಡುಂಟು. ಕೆಲವರು ಕಾಂಟ್ರಾಕ್ಟ್ರು ತಗೊಂಡು ಸ್ವಲ್ಪ ಹಣ ಕಿಶೆಗೆ ಹಾಕುವಂತಹದ್ದು, ಇನ್ನು ಹೀಗಿದೆ ಎಲ್ಲ ಕೆಲ ಉಂಟು. ಅದು ಇರ್ಲಿ, ಆದ್ರೆ ಇದು ಮುಖ್ಯ ಅಲ್ಲ. ಆದ್ರಿಂದ ಹೀಗೆ ಇದು ಮುಂದೆ ಹೋಗಿ ಹೀಗೆ ಬರೀ ಏನು ಕಳಪೆ ಸ್ಥಿತಿ ಹೋಗಿ ಕೆಲವು ಜನಾಂಗ ಅದರ ನಮ್ಮ ಇವರ ರಂಗನಾಥನಂತ ವ್ಯಕ್ತಿಗಳು ಇದಕ್ಕೆಲ್ಲ ಪ್ರೋತ್ಸಾಹ ಕೊಟ್ಟು ಅದನ್ನು ಒಂದು ಸುಧಾರಣೆ ತರುವಂತಹ ಒಂದು ಮಾರ್ಗ ದೊಡ್ಡವರಿಂದ ಆಗಬೇಕು. ಯಾಕಂದ್ರೆ ಶಿವರಾಮ ಕಾರಂತರು ಮಾಡಿದ್ರು ಬೇಲೆ, ಅದು ಇನ್ನೊಬ್ಬರಿಗೆ ಹೋಗ್ಲಿಲ್ಲ ಈವರೆಗೂ, ಅದು ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗೆ ಶಿವರಾಮ ಕಾರಂತರು ಅದ್ರ ಬಗ್ಗೆ ಬಹಳ ಯಕ್ಷಗಾನಕ್ಕೆ ದೊಡ್ಡ ಒಂದು ಗೌರವ ತಂದು ಕೊಟ್ಟಿದ್ದಾರೆ. ನನ್ನನ್ನು ಬಹಳ ನಂಬಿದ್ರು ಅವರು. ಹೀಗೆ ಅಂತವರು ಎಲ್ಲ ಈ ಅದನ್ನು ಪಬ್ಲಿಷ್ ಮತ್ತೆ ಪ್ರಚಾರ ಅದನ್ನು ಹಿಂದೆ ಎಳೆಯುವಂತ, ಈಗಿನ ಸ್ಥಿತಿಯನ್ನು ಹಿಂದೆ ಎಳೆಯುವ ವಿಚಾರದಲ್ಲಿ ಸ್ವಲ್ಪ ಕೈ ಆಡಿಸಿ ಪ್ರಯತ್ನ ಮಾಡಿದ್ರೆ ಬರ್ಬಹುದು. ಇನ್ನೊಂದು 4-5 ವರ್ಷ 6 ವರ್ಷ ಹೋಗ್ಬಹುದು. ಇದೆಲ್ಲ ಅಳಿಬೇಕು ಅಂತ ಸರ್ದಿದ್ದು ಹಾಗೆ. ಅಂದ್ರೆ ಸರ್, ನಾನು ಅರ್ಥ ಮಾಡಿಕೊಂಡದ್ದು ಹೇಗೆ ಅಂತಂದ್ರೆ, ಪುನಃ ನಂಬಿಕೆ ನಮ್ಗೆ ಬರ್ಬೇಕು ಅಂತ. ಈಗ ನಾವು ನಂಬಿಕೆಯನ್ನು ಪರಂಪರೆಯ ಮೇಲೆ ಅದರ ಮೇಲೆ ಕಳ್ಕೊಂಡು ಹೋಗ್ತಾ ಇದ್ದೇವೆ. ಆ ನಂಬಿಕೆ ಪುನಃ ನಮ್ಮಲ್ಲಿ ಬಂದಾಗ ಪುನಃ ಪುನರುಜ್ಜೀವನ ಆಗ್ತದೆ ಅಂತ ಅವರು ಹೇಳಿಕ್ಕೆ ಇಷ್ಟಪಡ್ತಾರೆ ಅಂತ ಕಾಣ್ತದೆ. ನೀವು ಎಂತ ಹೇಳ್ತೀರಿ ಸರ್? ಸರಿ, ಅದು ಅಂದ್ರೆ ಮುಖ್ಯವಾಗಿ ಈ ಕಳೆದ ಒಂದು 30 ವರ್ಷಗಳಲ್ಲಿ ಶಿವರಾಮ ಕಾರಂತರ ಬೆನ್ನ ಹಿಂದೆ ನಾವೆಲ್ಲ ಹೋದವರು. ಅವರು ಪ್ರಾರಂಭದಲ್ಲಿ ಇದರ ಬಗ್ಗೆ ಹೆಚ್ಚಿನ ಅಧ್ಯಯನ ಮಾಡಬೇಕು ಅಂತ ಮಾಡಿದ್ರು. ಅಧ್ಯಯನ ಮಾಡಿದ್ರು, ರಾಗದ ಬಗ್ಗೆ ಅಧ್ಯಯನ ಮಾಡಿದ್ರು, ನಾಟ್ಯದ ಬಗ್ಗೆ ಅಧ್ಯಯನ ಮಾಡಿದ್ರು, ಆಮೇಲೆ ಫೋಟೋಗಳನ್ನು ಮಾಡಿ ಪ್ರಯೋಗ ಮಾಡಿದ್ರು. ಈ ಎಲ್ಲ ಅಧ್ಯಯನದ ಒಂದು ಪ್ರಯೋಜನ ಇನ್ನೂ ಪೂರ್ತಿಯಾಗಿ ರಂಗಕ್ಕೆ ಸಿಗಲಿಲ್ಲ. ಹೌದು, ಅದರ ಬೆನ್ನ ಹಿಂದೆ ನಾವು ಹೋದೆವು. ಜೋಶಿ ಅಥವಾ ನಾನು ಅಥವಾ ಇನ್ನು ಬೇರೆ ಕೆಲವು ಇದ್ದಾರೆ ಕೆಲಸ ಮಾಡ್ತಾ ಇರೋರು, ಬೇರೆ ಬೇರೆ ಮಾಧ್ಯಮಗಳಲ್ಲಿ ಕೆಲಸ ಮಾಡಿರ್ತಾರೆ. ಫೋಟೋ ತೆಗೆಯೋರಿದ್ದಾರೆ. ಯಕ್ಷಗಾನದ ಪಾರಂಪರ್ಯ ರೀತಿಯಲ್ಲಿ
ಕಟ್ಟಿಕೊಳ್ಳಿ ಅಂತ ಹೇಳಿ ಫೋಟೋ ತೆಗೆದವರಿದ್ದಾರೆ. ಈಗ ನಮ್ಮ ಮನೋಹರ್ ಕುಂದ್ರ ಆ ಕೆಲಸ ಮಾಡಿದ್ದಾರೆ. ಈಗ ನೀವು ಇದನ್ನು ಮಾಡ್ತಾ ಇದ್ದೀರಿ. ಹೀಗೆ ಈ ಕೆಲಸ ಎಲ್ಲ ಆದದ್ರ ಒಂದು ಸಂಗ್ರಹ ಮುಂದಿನ ತಲೆಮಾರಿಗೆ ಒಂದು ದೊಡ್ಡ ನಿಧಿಯಾಗಿ ಸಿಗುತ್ತದೆ. ಏನಂತ ಹೇಳಿದ್ರೆ, ಇದು ಅವರು ಹೇಳಿದ ಒಂದು ಬಹಳ ಮುಖ್ಯ ಏನಂದ್ರೆ, ನಮಗೆ ನಂಬಿಕೆ ಮುಖ್ಯ. ನಮ್ಮ ಬಗ್ಗೆ ನಮಗೆ ನಂಬಿಕೆ ಬೇಕು. ನಾವು ನೋಡಿ, ದಕ್ಷಿಣ ಸಂಗೀತ ಕಲಿತು ನಾನು ಸಂಗೀತವನ್ನು ತರಲಿಕ್ಕೆ ನೋಡೋದು ಒಂದು, ಸುಮ್ಮನೆ ಹೂವಲ್ಲಿ ರೇಡಿಯೋ ಕೇಳಿಕೊಂಡು 2 ತುಂಡು ಹೀಗೆ ನೆನಪು ಮಾಡಿಕೊಂಡು ಅದನ್ನಕ್ಕೆ ಜೋಡಿಸಿ ಇದನ್ನು ನಾಶ ಮಾಡೋದು, ಅದು ಇವರಿಗೆ ಸಿಕ್ಕಲಿಲ್ಲ. ಒಂದು ಗೊಂದಲದಲ್ಲಿ ಒಂದು ಕಾರ್ಯಕ್ರಮ ನಡೆಸುವಂಥದ್ದು ಅಂತರ ಇದಾಗ್ತದೆ. ಮತ್ತೆ ಶಿವರಾಮಗಾರರ ಬಗ್ಗೆ ನಾನು ಕೆಲವು ಮಾತಾಡಿದ್ದೇನೆ. ಅವರ ಅಭಿಪ್ರಾಯ ಅಂತ ಕೇಳುವ ಬಗ್ಗೆ ನನ್ನ ಆಸಕ್ತಿ. ಆಗ ಒಂದು ದಿನ ನಾನು MGMನಲ್ಲಿ ಅವರಿಗೆ ಪ್ರಶ್ನೆ ಮಾಡಿದೆ, ಸರ್ ನೀವೀಗ ಮುಂಡಾಸು ಕಟ್ಟುವಂತ ಅಟ್ಟೆಗಳನ್ನೆಲ್ಲ ತೆಗೆದ್ರಿ, ಈಗ ಅಟ್ಟೆಗಳಿಗೆ ಬಿಟ್ಟು ಕಟ್ಟಿದ್ದನ್ನು ಇಡ್ತಾ ಇದ್ದೀರಿ, ಅಲ್ಲೇ ಪಾತ್ರದಿಂದ ಕಿರೀಟ ಮಾಡ್ತೀರಿ, ಅಲ್ಯೂಮಿನಿಯಂ ಪಾತ್ರದಿಂದ. ಇದು ಒಂದು ಕಲೆಗೆ ಸಂಬಂಧಪಟ್ಟ ವಿಚಾರ. ಅದು ಅಟ್ಟೆ ಕಟ್ಟಿ ಕಟ್ಟುವಂತ ಮುಂಡಾಸು ಅದೊಂದು ಪರಂಪರೆಯಿಂದ ಬಂದದ್ದು. ಅದನ್ನು ಕಳೆದು ಬಿಟ್ರೆ ಮತ್ತೆ ಮಾಡ್ಲಿಕ್ಕೆ ಆಗೋದಿಲ್ಲ. ಇದಕ್ಕೆ ಯಾಕೆ ನೀವು ವಿರುದ್ಧ ಮಾಡುತ್ತಿದ್ದೀವಿ ಕೇಳಿದೆ ನಾನು. ಹೌದಾ, ನನಗೆ ಗೊತ್ತುಂಟು, ಮೇಳದ ಇದನ್ನೆಲ್ಲ ಉಳಿಸ್ಲಿಕ್ಕೆ ಮೇಳದವರು ಇದ್ರು. ಇದು ಇನ್ನೊಬ್ಬರದಲ್ಲ, ನನ್ನದಿದು, ನನ್ನ ಪ್ರಯೋಗ, ಅದು ಡೊಂಬರಾಟ ಇದು ನಂದು ಅಂತ ಹೇಳ್ತಾ ಇದ್ರು ಅವರು. ಎಂದೂ ಹಳೆ ಕಲೆಯನ್ನು ಆಟವನ್ನು ದೂರಿದ್ದಿಲ್ಲ, ನಾನು ಕೇಳಲಿಲ್ಲ. ಅವರ ಒಂದು ಅದಕ್ಕೆ ಮೇಳದವರಿದ್ದಾರೆ, ಅದರ ಕಷ್ಟದವರಿದ್ದಾರೆ, ಮಾಡ್ಬೇಕು ಕೆಲಸ ಅಂತ ಹೇಳಿಕೊಂಡು ಅವರ ಅಭಿಪ್ರಾಯ. ಅವರು ಈಗ ಸ್ಪಷ್ಟವಾಗಿ ಈಗ ಕಟ್ಟುತ್ತಾ ಇರುವಂತ ರೆಡಿಮೇಡ್ ಕ್ಯಾದಿಗೆ ಮುಂದೆ ಉಂಟಲ್ಲ, ಅದು ಹೆಚ್ಚು ಕಡಿಮೆ ನೋಡ್ಲಿಕ್ಕೆ ಕ್ಯಾದಿಗೆ ಮುಂದೆ ಹಾಗೆ ಕಾಣ್ತದೆ. ಈಗ ಅದಕ್ಕೂ ಕಟ್ಟಿದ ಕ್ಯಾದಿಗೆ ಮುಂದಲಿಗೆ ವ್ಯತ್ಯಾಸ ಉಂಟ? ಹೇಳಿ. ಕಟ್ಟಿದ ಕ್ಯಾದಿಗೆ ಮೊದಲೇಗೂ ಕಟ್ಟುವ ಕ್ಯಾದಿಗೆ ಮೊದಲೇಗೂ ಕಟ್ಟಿಟ್ಟ ಕ್ಯಾದಿಗೆ ಮೊದಲೇ ಮುಂಡಾಸು ಈ ತರ ಇದಕ್ಕೂ ಕಟ್ಟುವ ಮುಂಡಾಸು ಕ್ಯಾದಿಗೆ ಮೊದಲೇಗೂ ಇರೋ ವ್ಯತ್ಯಾಸ ಏನು ಅಂತ. ಅದು ಮುಖ ಎಲ್ರಿಗೂ ಒಂದೇ ತರ ಇರ್ತದ, ಒಂದೇ ಅಳತೆಯಲ್ಲಿ ಇಲ್ಲ. ಅಟ್ಟೆ ಕಟ್ಟುವಾಗ ಏನಾಗ್ತದೆ ಅಂತ ಹೇಳಿದ್ರೆ, ಆ ಮುಖಕ್ಕೆ ಸರಿಯಾದ ಅಟ್ಟೆಯನ್ನೇ ಅವನು ತಯಾರಿಸ್ತಾನೆ, ಆ ಮುಖಕ್ಕೆ ಬೇಕಾಗುವಷ್ಟೇ. ಈಗ ಕಟ್ಟಿಟ್ಟ ಅಟ್ಟೆ ಏನಾದ್ರೆ ಅಗಲ ಮುಖದವನಿಗೂ ಒಂದೇ, ಉದ್ದ ಮುಖದವನಿಗೂ ಒಂದೇ. ಇದು ಸರಿಯಾದ ಆಯ ತೋರಿಸೋದಿಲ್ಲ, ಆ ವೇಷದ ಆಯಕ್ಕೆ ಭಂಗ ಬರ್ತದೆ. ಹೌದು, ಅದು ಬೇರೆ. ಹೌದು, ಹೀಗೆ ಆ ಮುಖಗಳು ಎಲ್ಲಾ ಕಲಾವಿದರ ಮುಖಗಳು ಒಂದೇ ರೀತಿ ಇಲ್ಲ, ಬಣ್ಣ ಬರಿವಾಗ್ಲ ಅಂದ್ರೂ ಅಷ್ಟೇ. ಕೆಲವು ಮುಖಗಳಿಗೆ ಬಣ್ಣ ಹಚ್ಚೋದು ಬೇಡ, ಹಾಗೆ ಎಲ್ಲ ಇದೆ. ಹೌದು, ಅದರಲ್ಲಿ ಅದು ನಮ್ಮೆರಿಗೆ ಇವತ್ತು ಯಾಕಂದ್ರೆ ಚಿತ್ರಕಲೆಗೆ ಸಂಬಂಧಪಟ್ಟದ್ದು. ಈಗ ಈ ಮೊದಲೇ ನುಡಿಸು ಉಂಟಲ್ಲ, ಇದರಲ್ಲಿ ಈಗೆಲ್ಲ ತುಂಬಾ ಸುಧಾರಣೆ ಆಗಿದೆ ಅಂತ ಹೇಳ್ತಾರೆ, ಮತ್ತು ತುಂಬಾ ಅದನ್ನು ಮೆಚ್ಚಿಕೊಂಡು ಚಪ್ಪಾಳೆ ಹೊಡೆಯೋರು ಇದ್ದಾರೆ. ಇದಕ್ಕೂ ನಿಮ್ಮ ಕಾಲದಲ್ಲಿ ನೀವು ಮತ್ತು ನಿಮ್ಮ ಸರೀಕರಾದ ಕೆಲವು ಮೊದಲಿಗಾರರು ಬಾರಿಸ್ತಾ ಇದ್ರ ನುಡಿಸುವಿಕೆಗೂ ಏನು ಮೂಲಭೂತವಾದ ವ್ಯತ್ಯಾಸ? ಮೂಲಭೂತವಾದ ವ್ಯತ್ಯಾಸ ಏನಂತ ಹೇಳಿದ್ರೆ, ನಮಗೆ ಬಾಲಗೋಪಾಲ ವೇಷ ಅಂದ್ರೆ ರಂಗಮಂಟಪದಲ್ಲಿ ಮಕ್ಕಳು ಬಾಲಗೋಪಾಲನಾಗಿ ವೇಷ ಕುಣಿಯುವಂತಹದ್ದು. ಇದಕ್ಕೆ ಬಾರಿಸುವಂತ ಮದ್ದಳೆಯ ರೀತಿಯೇ ಬೇರೆ, ಅವರು ಹಾಡುವ ರೀತಿಯೇ ಬೇರೆ, ಹೇಳುವಣಿಗೆ. ಹೀಗೆ ಬಾಲಗೋಪಾಲ ವೇಷ ಕುಣಿತಕ್ಕೂ ಶ್ರೀವೇಷದ ಕುಣಿತಕ್ಕೂ ಒಡ್ಡಲ್ಬೇಕು. ಇವು ಮೂರಕ್ಕೂ ಆಯಾ ವೇಷ ಇದಕ್ಕೆ ಬೇಕಾಗುವಂತ ಪೆಟ್ಟುಗಳೇ ಹೋಗುತ್ತದೆ ವಿನ, ಆಯಾ ರೀತಿಯಲ್ಲಿ ಪದ ಹೋಗ್ತದೆ ವಿನ ಅಡ್ಡ ಹೋಗೋದಿಲ್ಲ, ಬೇರೆ ಹೋಗೋದಿಲ್ಲ. ಪ್ರಸಂಗದ ಪದ್ಯಗಳು ಬರೋದಿಲ್ಲ, ಅಲ್ಲಿ ಪ್ರಸಂಗದ ಪದ್ಯಗಳಂತೆ ಬರೋದಿಲ್ಲ. ಯಾಕಂದ್ರೆ ನೀವು ನೋಡಿದ್ರಿ, ನೀವೇ ರಚನೆ ಮಾಡಿದಂತ ಇದು ಯಾವುದಂದ್ರೆ ಈಶ್ವರ ಪಾರ್ವತಿ, ಅದನ್ನು ನೀವೇ ಸಂಯೋಜಿಸಿದ್ದೀರಿ.
ಅದರಲ್ಲಿ ನಿಮಗೆ ಅನುಭವ ಆಗ್ತದೆ. ಅದರಲ್ಲಿ 3-4 ಪದ್ಯಗಳಿದ್ದದ್ದು ಅದಕ್ಕೆ ಅರ್ಥ ಇಲ್ಲ. ಪದವೇ ಭಾವ ಕುಣಿತಗಳಲ್ಲೇ ತೋರಿಸ್ಬೇಕು. ಅರ್ಧನಾರೀಶ್ವರ ಅದು ನೀವು ಕೆಲವು ಕಡೆ ಪ್ರಯೋಗ ಮಾಡಿದ್ದೀರಿ. ಇದು ಆ ಮುಂದಿನ ಪ್ರಸಂಗಕ್ಕೆ ಪೂರಕವಾಗಿರ್ಬೇಕು. ಇದೆ ಮುಂದೆ ನಡೆಯುವಂತಹ ಕೆಲಸಕ್ಕೆ ಇದು ಪೂರ್ವರಂಗ. ಅದಕ್ಕೆ ಹೆಸರೇ ಪೂರ್ವರಂಗ ಅಂತ ಹೇಳ್ತಾರೆ. ನಾವು ಸಭಾಲಕ್ಷಣ ಅಂತ ಹೇಳ್ತೇವೆ, ಸಭೆಯನ್ನು ಕೂಡಿ ಹೇಳುವಂಥದ್ದು ಅಂತ. ಹೀಗೆ ಅದಕ್ಕೆಲ್ಲ ಬಾರಿಸುವಂತ ರೀತಿಯೇ ಬೇರೆ. ಅಲ್ಲಿ ಪ್ರಸಂಗ ಪೀಠಿಗೆ ಅಂತ ಒಂದು ಕಾಲದಲ್ಲಿ ಇತ್ತು. ಆ ಪ್ರಸಂಗ ಪೀಠಿಗೆಯಲ್ಲಿ ಚೆಂಡೆ ಮತ್ತು ಮದ್ದಳೆ ಹಾಡುವಿಕೆ, ಒಂದು ಅರ್ಧ ಗಂಟೆ ಮದ್ದಳೆ ಚೆಂಡೆ ಮಾತ್ರ, ಆಮೇಲೆ ಇದು ಪದ್ಯ. ಇದು ಈಗ ಬಿಟ್ಟು ಕಳೆದು ಹೋಗಿದೆ. ಯಾರು ಬಾರಿಸೋರು ಇಲ್ಲ, ಬಾರಿಸಿದ್ರು ಅದು ಬೇರೆ ಬೇರೆ ರೀತಿ. ಆ ಮದ್ದಳೆ ಪಟ್ಟುಗಳೇ ಬೇಡ. ಅದಕ್ಕೆ ಅದು ಒಂದೊಂದು ಸಾಸಿವೆ ಅಷ್ಟು ಅದು ವೇಗ ಹೋಗ್ತಾ ಇರ್ತದೆ. ಅದು ಗೊತ್ತಾಗದ ರೀತಿಯಲ್ಲಿ, ಅದು ಕೇಳುವರಿಗೆ ಗೊತ್ತಾಗೋದಿಲ್ಲ, ಅದು ಹೋಗ್ತಾ ಇರ್ತದೆ. ಇದಕ್ಕೆ ಚೆಂಡೆಯು ಅದೇ ರೀತಿಯ ಸಾಥಿ ಇರಬೇಕು. ಈಗ ಆ ಅಬ್ರದ ಪೆಟ್ಟೆ ಹೋಗಿದೆ, ಅದಿಲ್ಲ. ಇದು ಹಳೇದು. ಇದು ಒಂದು ಪ್ರಚೋದನೆ ಆಗ್ತದೆ. ಆಯ್ತು ಕಡೆಗೆ ಈ ಬೆಳಕು ಹಚ್ತೇವಲ್ಲ ನಾವು ದೀಪಕ್ಕೆ, ಶುರುವಾದ ಸಣ್ಣದಾಗಿರ್ತದೆ, ಕಡೆಗೆ ಪ್ರಚೋದಿಸ್ತದೆ. ಈ ರೀತಿಯಲ್ಲಿ ಆ ತೇರಿಯಲ್ಲಿ ಇದರ ನಾದಗಳು ಉತ್ಪತ್ತಿಯಾಗಿ ವಿಕಾಸ ಆಗ್ತಾ ಇತ್ತು. ಆಗ ಏನಾಗ್ತದೆ, 1 ಗಂಟೆ ಆಗ್ತಿತ್ತದು ಒಂದು ಪೀಠಿಗೆ ಅನ್ನೋದು. ಅದು ಕೃತಗತಿ ಹಿಡ್ಕದ ಕೃತಗತಿ ಹಿಡ್ಕದ ಕೃತಗತಿ ಹಿಡ್ಕದ ಕೃತಗತಿ ಕೃತಗತಿ ಹಿಡ್ಕದಿ ಹಿಡ್ಕದಿನ್ನ ಕೃತಗತಿ ಹಿಡ್ಕದಿನ್ನ ಹಿಡ್ಕದಿ ತಾ ಕೃತಗತ ಹಿಡ್ಕದ ಹಿಡ್ಕದಿನ್ನ ಕೃತದ ಹಿಡ್ಕದಿನ್ನ ಹಿಡ್ಕದಿ ತಾ ಕೃತಗತ ಹಿಡ್ಕದ ಹಿಡ್ಕದಿ. 3 ಸರ್ತಿ ತಕ್ಕು ದಿಕ್ಕುತಗದ ದಿನ್ನದ ದಿಗಿಣದಿ ಕೃದಿನ್ನ ತಕ್ಕು ದಿಕ್ಕುತಗ ದಿನ್ನದ ದಿಗಿಣದಿ. ಇದೆಲ್ಲ ಆ ಪೀಠಿಗೆಯಲ್ಲಿ ಬರುವಂತಹದ್ದು. ಭಾಗವತರು ಹೇಳ್ತಿದ್ರು, ಒಂದು ಪ್ರಸಂಗ ಪೀಠಿಗೆ ಬಾರಿಸುವಾಗ ಇಡೀ ರಾತ್ರಿ ಮದ್ದಳೆ ಬೆಟ್ಟಗಳು ಬರ್ಬೇಕು. ಕರೆಕ್ಟ್, ಇಡೀ ರಾತ್ರಿ ಬಾರಿಸುವಂತಹದ್ದು. ಆಗ ಮೈವಿಷಿ ಆಗ್ತದೆ, ಕೈ ಚುರುಕಾಗ್ತದೆ, ಕೈ ಒಂದು ಹದ್ದಿಗೆ ಬರ್ತದೆ, ಒಂದು ಪ್ರಕಾಶದಂತ ಒಂದು ಇದು ಉತ್ಪತ್ತಿ ಆಗ್ತದೆ. ಇದು ತೆಂಗಿನಲ್ಲಿ ಬಿಡ್ಲಿಲ್ಲ, ಇವತ್ತಿಗೂ ಇದೆ. ಅದು ಬಹಳ ಒಂದು ವಿಶೇಷ ಇತ್ತು. ಹಾಗೆ ಯಕ್ಷಗಾನದಲ್ಲಿ ಮತ್ತೆ ಈಗ ಅದನ್ನು ವ್ಯತ್ಯಾಸವೇ ಮಾಡಿಟ್ಟಿದ್ದಾರೆ. ಯಾವುದೂ ಇಲ್ಲ, ಎಂತದೊಂದು ಬಾರಿಸ್ತಾರೆ, ನನಗದು ಹೇಳಲಿಕ್ಕೆ ಬರೋದಿಲ್ಲ. ನನಗೆ ಕಾಣೋದು ಈಗ ಈ ಕಳೆದ ಒಂದು 25 ವರ್ಷಗಳಲ್ಲಿ ಆಗಿರುವುದು ಏನಂದ್ರೆ, ಅಂದ್ರೆ ಮುಖ್ಯವಾಗಿ ಈ ಯಕ್ಷಗಾನ ಕೇಂದ್ರಗಳು ಪ್ರಾರಂಭವಾಗಿ ಅಲ್ಲಲ್ಲಿ ಕ್ಲಾಸ್ ನಡೀತದೆ. ಕೇಂದ್ರ ಮಾತ್ರ ಅಲ್ಲ, ಆ ಕೇಂದ್ರದಿಂದ ಹೊರಗಿದ್ದ ಹುಡುಗರು ಅಲ್ಲಲ್ಲಿ ಕ್ಲಾಸ್ ಮಾಡ್ತಾ ಇದ್ದಾರೆ. ಅವರು ಏನು ಗೊತ್ತಿಲ್ಲದ ಮಕ್ಕಳಿಗೆ ಒಂದು ಸ್ಟೆಪ್ ಬೈ ಸ್ಟೆಪ್ ಹೀಗೆ ಮಾಡಿದ ಮೇಲೆ ಒಂದಾದ್ಮೇಲೆ ಒಂದು ಈ ರೀತಿಯಲ್ಲಿ ಕ್ರಮಶಃ ಒಂದು ಕುಣಿತ ಬಾರಿಸುವುದು ಇತ್ಯಾದಿ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಹಿಂದೆ ನಾನು ನೋಡ್ತಾ ಇದ್ದ ಕಾಲದಲ್ಲಿ ಆಟದಲ್ಲಿ ಅದು ನಮ್ಗೆ ಗೊತ್ತಾಗೋದಿಲ್ಲ, ಅದು ಸಂಭವಿಸಿದ ಮೇಲೆ ಗೊತ್ತಾಗೋದು. ಯಾವುದಲ್ಲಿ ಒಂದು ನಡೆಯಿಂದ ಇನ್ನೊಂದು ನಡೆಗೆ ಮಧ್ಯೆ ಗ್ಯಾಪ್ ಇಲ್ಲ, ತನ್ನಷ್ಟೇ ತಿರುಗಿ ಆಯ್ತು. ಅಂದ್ರೆ ಅದರಲ್ಲಿ ಖಚಿತವಾದ ಜ್ಞಾನ ಇರ್ತಿತ್ತು. ಅದರಲ್ಲಿ ಈ ನಡೆ ಆದ್ಮೇಲೆ ಈ ನಡೆ ಅನ್ನೋದು ಖಚಿತ, ಮೊದಲಿಗಾರರಿಗೆ ಭಾಗವತರಿಗೆ ಇವರಿಗೆಲ್ಲ.
ಈಗ ಪ್ರತಿ ಸ್ಟೆಪ್ ಬೈ ಸ್ಟೆಪ್ ಮಾಡಿದ್ಮೇಲೆ ನಮ್ಗೆ ಗೊತ್ತಾಗ್ತದೆ ಇನ್ನು ಮುಂದೆ ಇಂಥದ್ದೇ ನಡೀತದೆ ಅಂತ ನಮಗೆ ಮೊದಲೇ ಊಹಿಸಿ ತಿಳಿಯಲಿಕ್ಕೆ ಬರ್ತದೆ. ಅಲ್ಲಿ ಮತ್ತೆ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ನೀವು ಕಾಲನ್ನ ನೋಡುವಂತ ಇದನ್ನು ಮುಚ್ಚಿಟ್ಟಿದ್ದಾರೆ, ಸುತ್ತ ಒಂದು ದಳಿ ಕಟ್ಟಿದ ಇದು ಮಾಡ್ತಾರೆ. ಇದು ಏನು ತೋರಿಸ್ತದೆ ಅಂತ ಹೇಳಿದ್ರೆ ಅವರ ಕಾಲು ನೋಡಬೇಡಿ ಅಂತ ಮುಂಚೆ ಸಂಕೇತ ಕೊಡ್ತದೆ. ಈಗ ಥಿಯೇಟರ್ ನಲ್ಲಿ ಅದನ್ನ ಸೃಷ್ಟಿ ಮಾಡ್ತಾರೆ. ಹಿಂದೆ ಅದು ಇಲ್ಲ, ನೆಲದಲ್ಲೇ ಕುಣಿಯುವಂತಹದ್ದು. ಆ ಕಾಲನ್ನು ನೋಡುವಂತ ಜ್ಞಾನವುಳ್ಳವರು ಕಾಲನ್ನು ನೋಡ್ತಿದ್ರು. ಆ ಕಾಲು ಏನಿಡ್ತಾನೆ ಮೊದ್ಲೆಗೂ ಅದಕ್ಕೂ ಇರುವ ಸಂಬಂಧ ಏನು ಅಂತ ತಿಳಿದಿತ್ತು. ಅದನ್ನು ಕರೆದು ಹೇಳೋರು ಇದ್ರು. ಹಾಗೆ ನೋಡಿ, ಇದು ಎಲ್ಲಿಂದ ಶುರುವಾಗ್ತದೆ ಅಂತ ಹೇಳಿದ್ರೆ ಮುದದಿಂದ ಬಿಟ್ಟು ಸಬಲಕ್ಷಣೆಯೇ ಇಲ್ಲ. ನಿತ್ಯ ವರ್ಷ ಹೊರಟು ಕೂಡಲೇ ಶುರುವಾಗ್ತದೆ. ಕಡೆ ಪದ್ಯ ಇದೀಗ ಶುರುವಾಗಿದೆ. ಎಲ್ಲಿಂದ? ಬಾಲಗೋಪಾಲದಿಂದ ಹಿಡಿದು ಬೆಳಗ ಸೂರ್ಯ ಉದಯದವರೆಗೂ ಅದೇ. ಎಲ್ಲರೂ ಕುಣಿಯೋದು ಅದೇ. ಧರ್ಮರಾಜ ಮಾಡಿದವರು ಕುಣಿಯೋದತ್ತೆ, ಬಣ್ಣದವ ಮಾಡಿದವ ಕುಣಿಯೋದತ್ತೆ. ಇದಕ್ಕೇನು ಅರ್ಥ ಉಂಟ? ಅದಕ್ಕೇನು ಕ್ರಮ ಉಂಟ? ಇದಕ್ಕೆ ಪಾತ್ರದ ವ್ಯತ್ಯಾಸ ಬೇಡವ? ಇದು ಒಂದೀಗ ಹೊಕ್ಕಿ ಹೋಗಿದೆ. ಈಗ ಕೆಲವರೆಲ್ಲ ಅದರ ಗುರುಗಳಾಗಿದ್ದಾರೆ. ಇದು ಇಲ್ವೇ ಇಲ್ಲ. ಈಗ ಗುರು ಪಟ್ಟಕ್ಕೆ ನಾನು ಆಗ ಹೇಳಿದಲ್ಲ, ಭಾಗವತರಿಗೆ ಇರುವಂತ ಲಕ್ಷಣಗಳು ಇಷ್ಟು ಬೇಕು. ನಾನು ಕೂಡ ಗುರು ಪಟ್ಟಕ್ಕೆ ಅರ್ಹನಲ್ಲ. ಕಾರಣ ಏನಂದ್ರೆ, ನಾನು ಹೇಳಿದೆಲ್ಲ, ಅದರಲ್ಲಿ ಒಂದು ಸಾಹಿತ್ಯದ ವಿಚಾರ ಅಂತಿದೆ, ಅದು ನಾನು ಸ್ಟಡಿ ಮಾಡಲಿಲ್ಲ. ಆದ್ರಿಂದ ಇದು ಎಲ್ಲ ಇದ್ರೆ ಅವ ದೊಡ್ಡ ಗುರು. ಇದು ಯಕ್ಷಗಾನದ ಒಂದು, ನಾನು ಬರೀ ತಾಳ, ಲಯ, ಭಾವ, ಕುಣಿತ ಇಷ್ಟನ್ನೇ ಹೇಳುವಲ್ಲೇ. ಭಾಗವತಿಗೆ ಇನ್ನು ಸ್ವಲ್ಪ ಮಟ್ಟಿಗೆ ಕೇಳಿದ್ದನ್ನು ಹೇಳಬಲ್ಲೆ. ಅದು ನಾನು ಪ್ರಯೋಗದಲ್ಲಿ ಮಾಡಿದವನಲ್ಲ. ಆದ್ರಿಂದ ಈಗ ಇರೋದಕ್ಕೂ ಆಗ ಇರೋದಕ್ಕೂ ವ್ಯತ್ಯಾಸ ಹಾಗೆ. ಇದು ಅವರು ವಿನಯವನ್ನು ಹೇಳುತ್ತದೆ. ಏನಂದ್ರೆ ತಾನಿನ್ನೂ ಪರಿಪೂರ್ಣ ಅಲ್ಲ ಅನ್ನುವಂತಹ ಒಂದು ಅಭಿಪ್ರಾಯ. ಆದರೆ ಅವ್ರಿಗೆ ಗೊತ್ತಿದೆ, ನನ್ಗೆ ಗೊತ್ತಿದೆ ಅವರನ್ನು. ಸುಮಾರು ನಾವೊಂದು 50 ವರ್ಷಗಳಿಗೂ ಹೆಚ್ಚಿನ ಪರಿಚಿತರು ನಾವು. ಅವ್ರಿಗೆ ಏನು ಗೊತ್ತಿದೆ ನನಗೆ ಗೊತ್ತಿದೆ. ಈ ರಂಗವನ್ನು ಸಮಗ್ರವಾಗಿ ಕಂಡು ಅರಿತುಕೊಂಡವರು. ಈ ಮಾತುಕತೆಯಲ್ಲಿ ನಿಮಗೆ ಸ್ಪಷ್ಟ ಆಗಿದೆ. ಮತ್ತೆ ಶಿಸ್ತು ಹೊರಟು ಹೋಗಿದೆ. ಇಷ್ಟ ಬಂದವರು ಇಷ್ಟ ಬಂದ ಹಾಗೆ ಮಾಡಬಹುದು ಅನ್ನಂತಹ ಒಂದು ಸ್ಥಿತಿಯನ್ನು ತಲುಪಿದನ್ನು ಅವರು ಕಂಡಿದ್ದಾರೆ. ಅದ್ರ ಬಗ್ಗೆ ವಿಷಾದವಿದೆ ಅವರಿಗೆ. ಆಮೇಲೆ ಒಂದು ಭಾವನೆ ಏನಿದೆ ಅಂದ್ರೆ, ಇವತ್ತೆಲ್ಲ ನಾಳೆ ಯಾರಾದ್ರೂ ಒಬ್ಬ ಬರ್ತಾನೆ, ಇದರ ಅಂತಸ್ತನ್ನು ಕಂಡುಕೊಂಡು ಪುನಃ ಇದರ ಒಂದು ವೈಭವಕ್ಕೆ ಅವರು ತಲುಪಿಸಬಹುದು ಅನ್ನುವಂಥ ಅವರು ವ್ಯಕ್ತಪಡಿಸಿದ್ದಾರೆ. ಅಷ್ಟರ ಒಳಗೆ ಮಾಡಿರುವಂತ ಎಲ್ಲ ಈ ರೆಕಾರ್ಡಿಂಗ್ ಎಲ್ಲ ಉಂಟಲ್ಲ, ಅದು ಸಹಾಯಕ ಬರಬಹುದು ಅನ್ನುವಂಥ ಆಶಾಭಾವ ಕೂಡ ಅವರಲ್ಲಿ ಇದೆ ಅಲ್ವಾ? ಹೌದೌದು. ಯಾಕಂದ್ರೆ ಅದು ಒಂದು ಪ್ರಚಾರ ಮುಖ್ಯ. ಪ್ರಚಾರದಲ್ಲಿ ಸಾಧ್ಯ. ಅವರು ಹಳೆಯ ಸಂಸ್ಕೃತಿಯ ಎಲ್ಲಾ ವಿಷಯಗಳನ್ನು ಪತ್ರಿಕೆಗಳಲ್ಲಿ ಮತ್ತು ಪತ್ರಿಕೆ ಮಾಧ್ಯಮ, ಆಮೇಲೆ ಟಿವಿ ಇತ್ಯಾದಿಗಳ ಪ್ರಚಾರಕ್ಕೆ ಬೇಕಾದಷ್ಟು ಸಾಧನಗಳಿಗೆ ಈಗ ಇದೆ. ಆಗ ಇರಲಿಲ್ಲ. ಆಗ ಪ್ರಾಕ್ಟಿಕಲ್ ಆಗಿ ನೋಡಿಯೇ ನಾವು ತಿಳ್ಕೊಳ್ಬೇಕು. ಇದು ಸಹಾಯಕ. ಇವರು ಸಾಧಾರಣ ಪ್ರಯತ್ನ ಪಟ್ಟರೆ, ಅವರು ಅದರ ವಿಚಾರಗಳನ್ನು ಜನರಿಗೆ ಸರಿಯಾಗಿ ಬೋಧಿಸಿದ್ರೆ ಆಗಬಹುದೋ ಏನೋ. ಅಂದ್ರೆ ಆ ನಂಬಿಕೆ ಇರಬೇಕು. ಅದು ನಂಬಿಯರು ಹೇಳಿದಾಗೆ ಒಗ್ಗಿಕೊಳ್ಬೇಕು. ಎರಡನೇದು ತಾನು ಆನಂದ ಪಡಿಬೇಕು. ಇದು 3 ಇಟ್ಟುಕೊಂಡು ಅವರು ಅದನ್ನು ಅನುಸರಿಸಿದ್ರೆ ಇದೊಂದು ದೊಡ್ಡ ಆಸ್ತಿ ನಮಗೆ, ಅಳಿಯದ ಆಸ್ತಿ. ಇದು ಕದ್ದುಕೊಂಡು ಹೋಗುವಂಥದ್ದಲ್ಲ, ಇನ್ನೊಬ್ಬರಿಗೆ ಅಳವಡಿಸ್ಲಿಕ್ಕೂ ಆಗೋದಿಲ್ಲ. ಯಾಕಂದ್ರೆ ಪಾಶ್ಚಾತ್ಯರು ಎಲ್ಲ ಮಾಡ್ತಾರೆ,
ಮಾಡಿದ್ರೆ ಅವರಲ್ಲಿ ಯಾವುದೇ ಒಂದು ನಮ್ಮ ಇದರ ನೈಜ ಸ್ಥಿತಿ ಸಿಕ್ಕೋದಿಲ್ಲ. ನೈಜವಾದ ಕಲೆಯ ಇದು ಬರೋದಿಲ್ಲ. ಯಾಕಂದ್ರೆ ಅವರ ಇದು ಬೇರೆ, ಅವರ ಸಂಸ್ಕೃತಿ ಬೇರೆ. ಆದ್ರಿಂದ ಇಲ್ಲಿ ನಮಗೆ ಸಂಸ್ಕೃತಿ ಇದೆ, ಅಲ್ಲಿ ಅವರ ಸಂಸ್ಕೃತಿ, ಇಲ್ಲಿ ನಮ್ಮ ಸಂಸ್ಕೃತಿ ಬಹಳ ಹಳೆಯದು. ಯಾಕಂದ್ರೆ ನಾನು ಒಂದು ಈ ಉಡುಗೆ ತೊಡುಗೆಗಳಲ್ಲಿ, ಆಹಾರಗಳಲ್ಲಿ, ಇವುಗಳಲ್ಲೆಲ್ಲ ನಮ್ಮ ಹಿಂದೂಗಳು ಮತ್ತು ಭಾರತದ ನಮ್ಮ ಎಲ್ಲರೂ ಒಂದು ಒಳ್ಳೆಯ ಅಭಿಮಾನ ಪಡಬೇಕೆಂಬುದಾಗಿ ನನ್ನ ಆಶೆ. ಮದ್ದಳೆ ಏರು ಮದ್ದಳೆ ಬಗ್ಗೆ ಸ್ವಲ್ಪ. ಈ ಏರು ಮದ್ದಳೆ ನಿಮ್ಮ ಕೈಯಲ್ಲಿ ಆರಂಭ ಆಯ್ತು, ಅದು ಹೇಗೆ, ಅದರ ಹಿನ್ನೆಲೆ ಏನು ಸ್ವಲ್ಪ ಹೇಳಿ. ಈಗ ಆ ಏರು ಮೊದಲೇ ನಾನು ಮೇಳದಲ್ಲಿ ಇದ್ದಾಗ ತರಲಿಕ್ಕೆ ಒಂದು ಮುಖ್ಯ ಕಾರಣ ಏನಂದ್ರೆ ಜೋಡಾಟದಲ್ಲಿ ಏನಾಗ್ತದಂದ್ರೆ, ಇದು ಎದುರಿನಲ್ಲಿ ಮದ್ದಲೆ ಶ್ರುತಿ ಏರಿಸಿಕೊಂಡು ಹಾಡಿದ್ರೆ, ಇಲ್ಲಿ ಈ ಕಡೆಯಿಂದ ಎದುರಿನವನಿಗೆ ಇಳಿ ಇದ್ರೆ, ಅಂದ್ರೆ ಸ್ವರ ತಗ್ಗಿದ್ರೆ, ಸ್ವರ ನಾದಗಳೆಲ್ಲ ತಗ್ಗಿದ್ರೆ, ಪರ್ವತ ಮತ್ತು ನೆಲ ಇದ್ದಾಗೆ, ಇದು ಸಮತಟ್ಟ ಜಾಗ ಇದ್ದಾಗೆ ಏರು ಇದು ತಗ್ಗಾಗಿ ಹೋಗುತ್ತದೆ. ಅವರಿಗೆ ಸಿಕ್ಕೋದಿಲ್ಲ ಶ್ರುತಿ ತಪ್ಪುತ್ತದೆ. ಏರು ಶ್ರುತಿ ಯಾವಾಗಲೂ ಶ್ರುತಿ ಇಳಿ ಶ್ರುತಿಯನ್ನು ಅಡಗಿಸ್ತದೆ, ಇಳಿ ಶ್ರುತಿಯನ್ನು ಅಡಗಿಸ್ತದೆ. ಆಗ ಆಟದ ಎಲ್ಲವೂ ಸತ್ವವು ಕಳೆದು ಹೋಗ್ತದೆ. ಇದಕ್ಕಾಗಿ ಬಸರೂರಿನಲ್ಲಿ ಮೂಡ್ಲಗಟ್ಟೆಯಲ್ಲಿ ಒಂದು ಜೋಡಾಟ ಆಯಿತು. ಆಗ ಭಾಗವತರಿದ್ರು. ಅಲ್ಲಿ ಕುಂಜಾಲ್ ಜೋಡಾಟ, ಕುಂಜಾಲ್ನಲ್ಲಿ ವರ್ಷ ಪ್ರತಿ ಜೋಡಾಟ ಆಗುವ ಪದ್ಧತಿ. ಮಾರನಕಟ್ಟೆ ಮೇಳ ಮತ್ತು ಇದು ಮಂದಾರ್ತಿ, ಅಲ್ಲಿ ವಿಠ್ಠಲ್ ಶೆಟ್ಟರು ಅಂತ ಹೇಳೋರು ಇದ್ರು, ಅದು ಆಡುವಂತಹದ್ದು ಒಂದು ವರ್ಷ ಪ್ರತಿಯೂ ಇತ್ತು. ಅಲ್ಲಿ ಜೋಡಾಟದಾಗ ಆನಂದ್ ಅನ್ನೋರೊಬ್ರು ಇದ್ರು. ಅವರು ಮೊದಲೇ ಏರಿಸಿಕೊಂಡು ಹಾಡಿ ಭಗವತರು ಏರ್ನಲ್ಲಿ ಪದ ಹಾಡಿದ್ರು. ಆನಂದ್ರ ಬಾರ್ಕೂರು. ಇಲ್ಲಿ ನಮ್ಮ ಮೊದಲೇ ಏರ್ಸ್ಲಿಕ್ಕೆ ಹೋದೆ, 3-4 ಮೊದಲೇ ಕಳೆದುಕೊಂಡೆ. ಏರ್ಸಿದ ಹರಿದು ಹೋಗ್ತದೆ. ಮೊದಲೇ ಮನೆಯಲ್ಲೇ ತಂದೆ ಬಂದಿದ್ರು, ತಂದೆಯವರು ಒಂದಷ್ಟು ಮೊದಲೇ 2-3 ಮೊದಲೇ ಹಿಡ್ಕೊಂಡು ಬಂದಿದ್ರು. ಇದು ಪೂರಾ ಕಲಾಸು ಬೆಳಗಾಗೋದ್ರೊಳಗೆ ಏನು ಮಾಡೋದು. ಆಟ ನಮ್ಮ ಮರ್ಯಾದೆ ಉಳಿಬೇಕು ಅನ್ನೋ ಒಂದು ಸ್ಥಿತಿಯಲ್ಲಿ ನಾನು ಮಾಡಿದ್ದು. ಅಂದರೆ ಜನರು ತಿಳ್ಕೊಳ್ಳೋದಿಲ್ಲ ಅಂತ. ಆಗ ಆಯ್ತು, ಆ ದಿವಸ ಆಟ ಮುಗೀತು. ನಮ್ಮ ಆಟ ನೋಡೋರೇ ಇಲ್ಲ. ಮರು ವರ್ಷ ಮೂಡ್ಲಗಟ್ಟೆಯಲ್ಲಿ ಒಂದು ಅರ್ಥ ಆಯ್ತು. ಇದಕ್ಕೇನೆ ಏನ್ ಮಾಡಿದೆ ಅಂದ್ರೆ, ಮಳೆಗಾಲದಲ್ಲಿ ಒಬ್ರು ಜಗನ್ನಾಥ್ ಶೆಟ್ಟರ್ ಅಂತ ಇದ್ರು. ಅವರು ಒಂದು ಈ ಗಾಡಿ ಬುರುಡೆ ತುಂಡು, ಇದರ ಕಕ್ಕೆ ಮರದ್ದು, ಆ ತುಂಡನ್ನು ನೋಡಿದೆ ಅಲ್ಲಿ ಹಾಕಿದ್ರು. ನನಗೊಂದು ಕೊಡ್ತೀರಾ ಕೇಳಿದೆ. ಆಯ್ತು ಕೊಂಡೋಗಿ ಮರೆ ಅಂದ್ರು. ತಗೊಂಡು ಬಂದು ತಂದೆ ಹತ್ರ ಹೇಳಿದೆ, ನೋಡಿ ಹೀಗೆ ಏನು ಅಗಲ ಬಾಯಿ ಇದ್ರೆ ಮೊದಲೇ ಏರೋದಿಲ್ಲ, ಸಣ್ಣದು ಮಾಡಿದ್ರೆ ಏರ್ತದೆ, ಸಣ್ಣ ಬಾಯಿ ಮಾಡಿದ್ರೆ ಒಂದು ಮಾಡುವನ ಅಂತ ಕೇಳಿದೆ ತಂದೆ ಹತ್ರ. ಆಯ್ತು ತಗೊಂಡು ಬಾ, ತುಂಡು ತರಿಸು, ನಾವು ಮಾಡುವ ಅಂದ್ರು. ಮಳೆಗಾಲದಲ್ಲಿ ಅವರು ಅದನ್ನು ಕಡವು ಹಿಡಿದು ಹೊರಗಿನ ಮೈ ಎಲ್ಲ ಸರಿ ಮಾಡಿ ಕೊಟ್ಟರು. ಒಳಗಿನ ಇದನ್ನು ನಾನು ತೋಡಿದೆ. ಅದಕ್ಕೆ ಬೇಕಾದ ಹುಳಿ ಇಳಿ ಎಲ್ಲ ಇತ್ತು. ನನ್ನ ತಂದೆ ಮರದ ಕೆಲಸ ಮಾಡ್ತಿದ್ರು. ಅದೆಲ್ಲ ಮಾಡಿ ಮರು ವರ್ಷ ತಯಾರು ಮಾಡಿದೆ. ಮರು ವರ್ಷ ತಯಾರು ಮಾಡಿದಾಗ ಜೋಡಾಟ ಕೊಂಡೋದೆ. ಜೋಡಾಟ ಕೊಂಡೋದ್ರೆ ಆ ಕಡೆ ಕೇಳೋರೇ ಇಲ್ಲ. ಈ ಮೊದಲೇ ಸರ ಕೇಳಿ ಯಾವ ಕಡೆ ನೋಡೋರೇ ಇಲ್ಲ. ಇದೊಂದೆಂತದ್ದು ಹೊಸ್ತು ಇದು ಅಂತ. ಹಾಗಾಗಿ ಜನರ ಮನಸ್ಸು ಈ ಕಡೆ ಸಲೀತು. ಆಗ ಆಟ ನೋಡಿದ್ರು, ಅವರು ಸಂತೋಷ ಪಟ್ಟರು. ನಮಗೆ ಯಶಸ್ವಿ ಆಯಿತು ಆಟ. ಹಾಗಾದ್ರಿಂದ ಆ ಸಣ್ಣ ಮೊದಲೇ ಅದನ್ನು ಉಪಯೋಗಿಸಿದೆ.
ಶೇಷಿರ್ವಾದ್ರಿಗೆ ಅದು ಇಲ್ಲದಿದ್ರೆ ಆಗೋದಿಲ್ಲ. ಅವರು ಸಣ್ಣ ಮೊದ್ಲೆ ಸಣ್ಣ ಮೊದಲೇ ಅವ್ರು ಹೇಳೋದು ಮಧ್ಯರಾತ್ರಿ ಆದ ಕೂಡಲೇ ಅದನ್ನು ತಗೊಂಡು ಬಾ ಅಂತ ಹೇಳೋದು. ಮಧ್ಯರಾತ್ರಿವರೆಗೆ ಕಬ್ಬು ಇಳಿ ಮೊದಲೇ ಇರ್ತದೆ, ಸಾಧಾರಣ 10-11 ಗಂಟೆವರೆಗೆ. ಕಡೆ ಅದು ಮೋಹನ ರಾಗ ಮತ್ತು ರಾಗಗಳಿಗೆ ಬಹಳ ಖುಷಿ ಕೊಡುತ್ತದೆ. ಕರೆಕ್ಟ್, ಹೌದು ಹೌದು. ಎಷ್ಟು ಬೇಕಾದ್ರೂ ಸ್ವತಂತ್ರ ಅವನಿಗೆ ಸಿಗ್ತದೆ ಹಾಡುವವರಿಗೆ. ಅರ್ಥ ಹೇಳುವವರಿಗೂ ಕೂಡ ಹಾಗೆ ಶ್ರುತಿ ಚೆನ್ನಾಗಿ ತಿಳಿತದೆ. ಹಾಗಾದ್ರಿಂದ ಏರು ಮೊದಲೇ ಅನ್ನೋದು ಪ್ರಾರಂಭ ಆಯ್ತು. ಪ್ರಾರಂಭ ಆದ ನಂತರ ಕಡೆ ಎಲ್ಲ ಮೇಳಗಳು ಶುರು ಮಾಡಿದ್ರು. ನಾನು 4 ಕಳಸಿಗೆ ಮಾಡಿದ್ದೇನೆ. ಅದರ ನಂತರ ಈಶ್ವರ ಬಂದದ್ದಿಲ್ಲ ಒಂದಕ್ಕೂ. ಎಲ್ಲ ಮಾರಾಟ ಮಾಡಿದೆ. ಅದನ್ನು ಮಾರಾಟ ಅಲ್ಲ, ಹಾಗೆ ಎಷ್ಟು 3 ರೂಪಾಯಿ ಒಂದು ಕಳಸಿಗೆ. ಕ್ರಯ ಇರ್ತದ 6 ರೂಪಾಯಿಗೆ ಒಂದು ಮೊದಲೇ ಮಾಡಿದ್ದೆ ನಾನು. 6 ರೂಪಾಯಿ. ಈಗ ಅದಕ್ಕೆ 2,000, 1,500 ಹೇಳ್ತಾರೆ. ಹೀಗೆ ಏನು ಮೊದಲೇ ಯಶಸ್ವಿ ಆಯ್ತು. ನಿಮ್ಮ ವಿದೇಶ ಪ್ರಯಾಣ ಇದ್ರ ಬಗ್ಗೆ ಸ್ವಲ್ಪ ಏನಾದ್ರು ಹೇಳ್ಬೋದ? ವಿದೇಶ ಪ್ರಯಾಣ ಕನಸದು ಮೊದಲು. ನಾನು ವಿದೇಶದಲ್ಲಿ ಹೋಗ್ತೇನೆ ಅನ್ನೋ ಕಲ್ಪನೆ ನನಗಿರಲಿಲ್ಲ. ಆ ಹೆಂಗಸು ಮಾಡ್ತಾ ಅಷ್ಟೇ ನೋಡು. ಅದು ಏನಾಯ್ತಂದ್ರೆ ಅವಳು ಹೇಗೆ ಬಂದಳು ಅಂತ. ಅಲ್ಲಿ ಚೀನಾ ಮತ್ತು ಇನ್ನಿತರ ದೇಶಗಳು ಎಲ್ಲ ಇದು ಸ್ಕಾಲರ್ಶಿಪ್ ಒಪ್ಪಿಕೊಂಡಿದ್ರು. ಇಲ್ಲಿಗೆ ಭಾರತಕ್ಕೆ ಬರೋರು ಯಾರೂ ಇಲ್ಲ. ಭಾರತದ ತಿರಸ್ಕಾರ ಮಾಡಿಕೊಂಡು ಅವರು ಬರ್ತಿರ್ಲಿಲ್ಲ ಅವರ ಯೂನಿವರ್ಸಿಟಿಯಲ್ಲಿ. ಆಗ ಇವಳು ಹೇಳಿಲ್ಲ ನನಗಾಗ್ಬೋದು ಭಾರತ, ನಾನು ಹೋಗ್ತೇನೆ ಭಾರತ ಅಂದ್ರೆ. ಅಲ್ಲಿ ತಪ್ಪು ಕಲ್ಪನೆ ಇತ್ತು ಆಗ. ಭಾರತ ಅಂದ್ರೆ ಅಲ್ಲಿ ಹಾವುಗಳಿದ್ದಾವೆ, ಕ್ರೂರ ಜಂತುಗಳಿದ್ದಾವೆ. ಆದ್ರಿಂದ ಅದು ಅವಳ ತಾಯಿ ಬರೆದ ಕಾಗದ ಒಂದು ಪತ್ರದಲ್ಲಿ ಇತ್ತು. ಅದರಿಂದ ನನ್ಗೆ ಗೊತ್ತಾಯ್ತು. ಹೀಗೆ ಅಲ್ಲಿಯ ಭಾವನೆ. ಅವಳು ಮಾರ್ತಾ ಎಷ್ಟೊಂದು ಬಂದ್ಲು. ಇಲ್ಲಿ ಕಲ್ತರು ಸ್ವಲ್ಪ ಮಟ್ಟಿಗೆ ಕಲ್ತು ನನ್ನನ್ನು ಕರೆದುಕೊಂಡು ಹೋಗಲಿಕ್ಕೆ ಪೀಟರ್ ಕ್ಲಾಸ್ ಅಂತ ಒಬ್ಬೊಬ್ರು ಬಂದಿದ್ರು. ಅದರ ಮೊದಲು ಹೇವಾರ್ಡ್ ಯೂನಿವರ್ಸಿಟಿಯ ಪ್ರೊಫೆಸರ್ ಅವರು ಶಾಲೆ ಅವರು ಕಲಿತು ಡಿಗ್ರಿ ಆದ ಕೂಡಲೇ ಇಲ್ಲಿ ಬಂದ್ದಾರೆ. ಇಲ್ಲಿ ಬಂದು ಅವರ ಜೊತೆಯಲ್ಲಿ ನಾನು ಈ ಜಾನಪದ ನೃತ್ಯಗಳನ್ನು ನೋಡಲಿಕ್ಕೆ ಮತ್ತೆ ಸಂಸ್ಕೃತಿಯಲ್ಲಿ ಸಂಬಂಧಪಟ್ಟಂತ ಕೆಲವು ವಿಭಾಗಗಳನ್ನು ನೋಡಲಿಕ್ಕೆ ಆಸಕ್ತಿ ಹುಟ್ಟಿತು ಅವರ ಜೊತೆಯಲ್ಲಿ ಇದ್ದದ್ರಿಂದ. ಅವರಿಗೆ ಸಹ ಮದ್ದಲಿಗೆ ನಾನು ಕಲಿಸಿದ್ದೆ. ಒಂದು 2-3-4 ತಾಳದ ಮಧ್ಯ ಬಾರಿಸ್ತಿದ್ರು. ಕೈ ಒಳ್ಳೆದಿತ್ತು, ಲಯ ಇತ್ತು ಅವರಿಗೆ. ಹಾಗೆ ಅವರು ಹೋದವರು ಈ ಮಾರ್ತಾ ಅಂತ ಹೇಳುವವಳನ್ನು ಅದರ ನಂತರ ಮಾರ್ತಾ ಬಂದದ್ದು ಹೇಗೆ ಅಂತೇಳಿ ಕಾರಂತರ ಇದರಲ್ಲಿ ಬಂದದ್ದು. ಕಾರಂತರಲ್ಲಿಗೆ ಬಂದದ್ದು ಶುರುವಿನಲ್ಲಿ. ಅಲ್ಲಿ ಅವಳ ಹತ್ರ ಏನಿಲ್ಲ, ಅವಳು ಬರೋವಳು ಆಗ. ಅದು ಅಷ್ಟೇ, ಈಗಲೂ ಅಷ್ಟೇ. ಬಂದವರು ಕಾರಂತರು ಏನ್ ಮಾಡಿದ್ರು, ಅದು 70ನೇ ಗೋಷ್ಠಿಯಲ್ಲಿ ಇಲ್ಲಿ MMನಲ್ಲಿ ಆಯ್ತಲ್ಲ, ಆಗ ಬಂದದ್ದು. ಕಾರಂತರು ಹೇಳಿದ್ರು 2ನೇ ಬಂದು ನನ್ನ ಹತ್ರ, ಗೋಪಾಲ ಅವಳು ವಿದೇಶಿಯವರು ಬರ್ತಾಳೆ, ಅವಳು ಎಂತ ಬೇಕೋ ಹೇಳಿಕೊಡು ಅಂದ್ರು. ಯಕ್ಷಗಾನ ಹೇಳಿಕೊಡು ಅಂದ್ರು. ಅವರು ತನ್ನದು ಹೇಳಲಿಲ್ಲ, ತನ್ನ ಬೇಲೆಯನ್ನು ಮಾಡಬೇಕಂತ ಹೇಳಲಿಲ್ಲ. ಹಾಗೆ ಕಾರ್ನಲ್ಲಿ ಇಲ್ಲಿ ಹರಿದಾಸ್ ಭಟ್ರು ಅಲ್ಲಿಗೆ ಅವರು ಬಂದಿದ್ರು. ಇವಳು ಅಲ್ಲಿ ಇದ್ಲು. ಅವರು ನನ್ನನ್ನು ಕರೆದುಕೊಂಡು ಈ ರೂಮು ಅವಳು ಇರ್ತಾರೆ, ನೀನು ಬೆಳಿಗ್ಗೆ ಬರಬೇಕು, ಬೆಳಿಗ್ಗೆ ಬಂದು ಮಧ್ಯಾಹ್ನದವರೆಗೆ ಕ್ಲಾಸ್ ಮಾಡಿ ಮನೆ ಹೋಗ್ಬೇಕು ಅಂತ ಹೇಳಿದ್ರು ಕಾರಂತರು. ಆಯ್ತು ಅಂತೇಳಿ ಅವರ ಅಪ್ಪಣೆ ಮೇರೆಗೆ ಅವಳಿಗೆ ಹೇಳಿಕೊಟ್ಟೆ. ನಮ್ದು ಸಂಪ್ರದಾಯ ಉಂಟಲ್ಲ, ಒಂದು ಗಜಮುಖದ ಬಗ್ಗೆ ಹೇಳೋದು. ಆ ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಂಡು 2 ಕಾಯಿ ತೆಗೆದಿಡು ಅಂದೆ. ನನಗೆ ಇಂಗ್ಲಿಷ್ ಬರೋದಿಲ್ಲ, ಅವಳಿಗೆ ಕನ್ನಡ ಬರೋದಿಲ್ಲ. 2 ಒಳ್ಳೇದಾಯ್ತು. ಅದೇ ಅಂತ ಇಟ್ಟು ಪ್ರಾರ್ಥನೆ ಮಾಡಿಕೊಂಡು ಇಟ್ಟು ಕ್ಲಾಸ್ ಪ್ರಾರಂಭ ಮಾಡಿದ್ವಿ. ಅದು 15 ಸಾವಿರ ಅಲ್ಲಿಯೇ ಉಂಟು. ಅದು 7 ದಿವಸ ಆದ್ರೂ ತೆಂಗಿನಕಾಯಿ
ಕಡೆಗೆ ಲೀಲಾ ಭಟ್ಟನವರು ಒಬ್ರು ಇದ್ರು ಪ್ರೊಫೆಸರ್, ಕನ್ನಡ ಲೆಕ್ಚರರ್. ಅವರು ಹೇಳಿದ್ರೆ ಹೇಳಿದೆ ನೋಡಿ, ಅವರಿಗೆ ಈ ನಾನು ಹೇಳಿಕೊಟ್ಟಂತ ರೀತಿಯನ್ನು ಎಲ್ಲ ಕೈ ಸನ್ನೆ ಬಾಯಿ ಸನ್ನೆ ಹೇಳಿಕೊಡ್ತಾ ಇದೆ. ಹೀಗಾಗಿ ಅವರು ಪ್ರಯತ್ನ ಮಾಡಿದ್ರು ಕಡೆಗೆ ನನಗೆ ಯಕ್ಷಗಾನ ಮೊದಲೇ ಅಲ್ಲಿ ಇಲ್ಲಿ ಶುರು ಮಾಡಿ ಹೇಳಿದ್ದವಳು. ಅವಳು ಮೊದಲೇ ಒಂದು 15 ಸಲ ಪ್ರಾಕ್ಟೀಸ್ ಮಾಡಿದ್ದೆ. ಪ್ರಾಕ್ಟೀಸ್ ಮಾಡಿದ್ರೆ ಮೊದಲೇ ಪೂರ ಚಂಡಿ ಆಗ್ತದೆ, ಒದ್ದೆ ಕೈ ಬೇಕಿರ್ತದೆ, ಚಾಪ್ ಬರೋದಿಲ್ಲ. ಇದು ಗಂಡಾಂತರ ಆಯ್ತು. ನನ್ನ ಮನಸ್ಸಿನಲ್ಲಿ ಏನ್ ಅನಿಸ್ತಂದ್ರೆ, ನಾವೊಂದು ಯಕ್ಷಗಾನ ಹೇಳಿಕೊಟ್ಟು ಅಲ್ಲಿ ಆದ್ರೂ ಹೋಗಿ ಕೇಳಿದ್ರೆ ಏನ್ ಹೇಳೋದು, ನಮ್ಮ ಭಾರತಕ್ಕೆ ಒಂದು ಕೆಟ್ಟ ಹೆಸರಲ್ಲ. ಆದ್ರಿಂದ ಅದು ಹಾಗಾಗಬಾರ್ದು. ನಮ್ಮ ಭಾರತದ ಇದು ಉಳಿಬೇಕು ಅನ್ನುವ ದೃಷ್ಟಿಯಲ್ಲಿ ನೀನೇನು ಕಲಿತಿ ಕಡೆ ಕೇಳಿದೆ. ಆಗ ನೃತ್ಯ ಕಲಿತೆ ಅಂತಂದ್ರೆ ಕಲಿಯೋದಾದ್ರೆ ಕಲಿಸಿಕೊಡ್ತೇನೆ ಅಂದೆ. ಅದಕ್ಕೆ ಒಪ್ಪಿಕೊಂಡ್ಲವಳು. ಕಾರತ್ರಿಗೂ ಹಾಗೆ ಹೇಳಿದೆ, ಹೀಗೆ ವಿಷಯ ಉಂಟು, ಆದ್ರಿಂದ ಅವಳು ನೃತ್ಯ ಕಲಿತಾಳಂತೆ. ಅದೇ ಕಲಿತೆ. ಎಲ್ಲಿ ಹೇಳಿಕೊಟ್ರ ನಂತರ ಅವರು ಅಲ್ಲಿ ಹೋಗಿ ಪ್ರದರ್ಶನ ಕೊಡುವ ರೀತಿ ಏನು, ಹೇಗೆ ಅನ್ನೋದನ್ನು ನನಗೆ ಮನಸ್ಕೊಳ್ಳಿತ್ತು. ಪ್ರದರ್ಶನ ಕೊಡೋದಾದ್ರೆ ಒಂದು ಕಾಲಮಿತಿ ಬೇಕು. ಆಮೇಲೆ ಏನು ಬೇಕು, ಅದಕ್ಕೆ ವಿಷಯಗಳು ಏನು ಬೇಕು ಯಕ್ಷಗಾನದಲ್ಲಿ ಅನ್ನೋದನ್ನು ಹೇಳಿಕೊಡ್ಲಿಕ್ಕೆ ಶುರು ಮಾಡಿದೆ. ಯಾಕಂದ್ರೆ ನಾಳೆ ಪ್ರದರ್ಶನ ಅಲ್ಲಿ ಕೊಡೋದಿದ್ರು ಅದೊಂದು ಯಶಸ್ವಿ ಆಗಬೇಕು ಅನ್ನೋ ದೃಷ್ಟಿಯಿಂದ, ನನ್ನ ದೃಷ್ಟಿ ಅದು. ಅಲ್ಲಿ ಆಮೇಲೆ ಕೃಷ್ಣನ ಹುಟ್ಟುವಾಗ ಒಂದು ಹೇಳಿಕೊಟ್ಟೆ. ಎಲ್ಲ ಹೆಜ್ಜೆಗಳೆಲ್ಲ ಬರ್ತಿತ್ತು. ಕೃಷ್ಣನ ಹುಟ್ಟುವಾಗ ಬಾಲಗೋಪಾಲ ವೇಷ, ಇದು ಅವಳ ಅಭ್ಯಾಸ ಮಾಡಿದ್ಲು. ಆಮೇಲೆ ಅಲ್ಲಿ ಪೀಟರ್ ನಮಗೆ ಸಪೋರ್ಟ್ ಪೇಪರ್ ಕೊಟ್ಟ, ಎಲ್ಲಿಗೆ ನನ್ನನ್ನು ಹೋಗ್ಲಿಕ್ಕೆ. ಅಲ್ಲಿಂದ ಸಪೋರ್ಟ್ ಪೇಪರ್ ಅಂತ ಒಂದು ಕೊಡೋದುಂಟು. ನನ್ನ ಜವಾಬ್ದಾರಿ ಪೂರ ಅವರದ್ದು. ಆಮೇಲೆ ಇವಳು ಟಿಕೆಟ್ ಮಾಡಿಸಿದ್ಲು. ಅಂತ ಗೋಪಾಲ, ನೀನೀಗ ಮೊದಲಾಗಿ ಹೋಗೋದು, ಯಕ್ಷಗಾನದ ಮೊದಲ ಆರ್ಟಿಸ್ಟ್ ನೀನು. ಅವಳು ನೀನಂತಲೇ ಕರೆಯೋದು, ಮಾರ್ತ. ನೀವು ಮೊದಲಾಗಿ ಯಕ್ಷಗಾನದ ಕಲಾವಿದನಾಗಿ ಹೋಗುವಂತಹದ್ದು ನೀವು ಸಂತೋಷ ಪಡ್ಬೇಕು ಅದಕ್ಕೆ ಅನ್ಲು. ಆಯ್ತು ಮಾರ, ನಾವು ಬರ್ಲಿಕ್ಕೆ ತಯಾರಿದ್ದೇನೆ ಅಂತೆ ನನ್ನ ಒಪ್ಪಿಗೆ ಕೇಳಿ. ಹಾಗಾಗಿ ಅಮೆರಿಕಕ್ಕೆ ಹೋಗ್ಲಿಕ್ಕೆ ನನಗೊಂದು ಏನು ಕಾರ್ಯಕ್ರಮ ಮಾಡಿದ್ರಿ ಅದೇ ಹೇಳಿ ನಾನು. ನಿಮ್ಮ ಇದು ಪುಸ್ತಕದಲ್ಲಿ ಇರ್ಬೇಕು ನೋಡಿ, ಯಾವುದು ಮಗ್ಗಳೇ ಮಾಯಾಲೋಕದ ನೆನಪಿಲ್ಲ ಈಗ. ಎಲ್ಲ ಯೂನಿವರ್ಸಿಟಿಗಳಲ್ಲಿ ಮತ್ತೆ ನಾವು ಕಾರ್ನಾಗಿ ಹಾಲ್ ಇಟ್ಟು ಒಂದು ದೊಡ್ಡ ಇದು, ಅವಳು 2 ವರ್ಷದ ಮೊದಲೇ ಬುಕ್ ಮಾಡಿದ್ಲು. ಒಂದು ಜನ ಅಂದ್ರೆ ಜರ್ಮನಿಯಲ್ಲಿ ಮತ್ತು ಅಲ್ಲಿ ಭಾರಿ ಇದು ಸಂತೋಷ ಪಟ್ರು. ಇದು ನನ್ನ ಯಕ್ಷಗಾನದ ಮೂಲಕ ಆ ಒಂದು ಕಲೆಗೆ ಕೊಟ್ಟಂತ ಸೇವೆ. ಆಮೇಲೆ ಒಂದು ತಂಡವನ್ನು ಕೂಡ ಹೌದು, ಬಿ ಆಚಾರ್ಯ ತಂಡ ಅಲ್ಲಿ. ಅದು ಕಾರಣ ಏನಂದ್ರೆ, ನಾವು ಅಲ್ಲಿ ಹೋಗಿ ಕೇಳಿದೆವು. ಯಾವುದಂತದ್ದು ಸಂಸ್ಥೆ ಉಂಟಲ್ಲಿ, ಇದು ಆರ್ಟಿ ಎಂಥದ್ದೊಂದು ಸಂಸ್ಥೆ ಉಂಟು. ನಮಗೊಂದು ಪ್ರೋಗ್ರಾಮ್ ಕೊಡಿ ನಿಮ್ಮ ಸಂಸ್ಥೆಯ ಮೂಲಕ ಅಂತ. ಅದಕ್ಕೆ ಮಾರ್ತಕ್ಕೆ ಹೇಳಿದ್ರು, ನೀನು ಯಾರು, ನಮ್ಮ ದೇಶದವರು. ನಮ್ಮ ದೇಶದವರಿಗೆ ನಾವು ಕಾರ್ಯಕ್ರಮ ಕೊಡೋದಿಲ್ಲ. ನಾವು ಹೊರ ದೇಶದ ಅವರನ್ನು ಮಾತ್ರ ಕರೆದ್ರೆ ಕೊಡೋದು, ತಗೊಳ್ತೇವೆ ಅಂದ್ರು. ಅದಕ್ಕೆ ಅಲ್ಲಿ ಭೇಟಿ ಗಾರ್ಡನ್ ಅಂತ ಒಬ್ಳಿದ್ಲು, ಅವಳನ್ನ ಭೇಟಿ ಮಾಡಿಕೊಂಡು ಅವಳು ಕೆಲಸ ಮಾಡಿಲ್ಲ ಅದರಲ್ಲಿ. ಇದು ಹಣ ಸ್ಯಾಂಕ್ಷನ್ ಮಾಡಲಿಕ್ಕೆ ನಮ್ಮ ಸರ್ಕಾರ ಸ್ಯಾಂಕ್ಷನ್ ಮಾಡ್ಬೇಕು ಖರ್ಚು, ಅಲ್ಲಿಯ ಖರ್ಚು ಅವರು ನೋಡ್ತಾರೆ. ಹೀಗೆ ಅದಕ್ಕೆ ಎಂತ ಉಂಟು ಮಾಡಿದೆ ಸಂಸ್ಥೆಗೆ, ಅದಿರ್ಲಿ. ಹೀಗೆ ಅಲ್ಲಿ ಹೋಗ್ಲಿಕ್ಕೆ ನನಗೂ ಮಾತಾಡ್ಲಿಕ್ಕೆ ಕಾರಣ ಆಯ್ತು. ಅಲ್ಲಿ ಏನಾಯ್ತು, ನನಗೆ ಇಂಗ್ಲಿಷ್ ಸ್ವಲ್ಪ ಪೊಟ್ಟು ಬರ್ತದೆ. ಹಾಗೆ ಬಟ್ಲರ್ ಇಂಗ್ಲಿಷ್ ಮಾತಾಡಿದೆ.
ಅದು ಬಿಡ್ಲಿಲ್ಲ. ಆದ್ರೆ ನಾನು ತಂಡವನ್ನು ಹೇಗೆ ಹೋಯ್ತು ತಂಡ ಆ? ಹಳೆ ಜಾನುವಾರು ಕಟ್ಟೆಗಳೆಲ್ಲ ಇಟ್ಕೊಂಡು ಹೋದ್ರೆ ಅದು ಒಳ್ಳೆ ಮೆಚ್ಚುಗೆ ಕೊಟ್ಟಿದ್ದಾರೆ. ಅಲ್ಲ ಅದು ಹೇಗೆ ಹೋದ್ದು? ಅದೇ ಇದು ನಾನು ಹೇಳ್ತಾ ಇದ್ದೇನೆ. ಸರಿ. ಹಾಗೆ ವಿ ಆಚಾರ್ಯಲ್ಲಿ ಬಂದುಕೊಂಡು 1 ತಿಂಗಳ ಅದನ್ನು ಅಭ್ಯಾಸ ಮಾಡಿ ಮಾಡ್ತಾ ಬಂದಿದ್ಲು. ಅದು ನೋಡ್ಲಿಕ್ಕೆ ಅಲ್ಲಿಂದ ಬಂದಿದ್ದಾರೆ ಅಮೆರಿಕದಿಂದ ಪ್ರಾಕ್ಟಿಕಲ್ ಪ್ರಾಕ್ಟೀಸ್ ನೋಡ್ಲಿಕ್ಕೆ, ಪಾಸ್ ಮಾಡ್ಲಿಕ್ಕೆ. ಅಲ್ಲಿ ಅದೊಳ್ಳೆ ಭೇಟಿ ಕೊಟ್ಟು ಬಂದಿದ್ದು. ಇಲ್ಲಿ ಸುಬ್ಬಣ್ಣ ಭಟ್ರ ಮನೆ ಹತ್ರ ಒಂದು ದೇವಸ್ಥಾನ ಉಂಟು, ವಿಷ್ಣುಮೂರ್ತಿ ದೇವಸ್ಥಾನ. ಅಲ್ಲಿ ದಿನ ಬೆಳಿಗ್ಗಿಂದ ಸಂಜೆವರೆಗೆ ಟ್ರಯಲ್. 1 ತಿಂಗಳ ಊಟ ಕಾಫಿ ಎಲ್ಲ ಖರ್ಚು ಒಳ್ಳದ್ದೇ. ಹೌದು, ಎಲ್ಲ ಖರ್ಚು ಮಾಡಿಕೊಂಡು ಮಾಡಿದ್ರು. ಹಾಗೆ ಮಾಡಿ ಒಂದು ಆಟ ಮಾಡಿದೆವು ಕಡೆಗೆ, ಟ್ರಯಲ್ ಆಟ ಮಾಡಿಕೊಂಡು ನಾವು ಬಿ ವಿ ಆಚಾರ್ಯರು ಸುಬ್ಬಣ್ಣ ಭಟ್ರು ಸೇರಿಕೊಂಡು ಬಿ ವಿ ಆಚಾರ್ಯರು ದಂಡ ಆದರು. ಬಿ ವಿ ಆಚಾರ್ಯ ಅವರೇ ಮುಖ್ಯಸ್ಥರು, ನಾವೆಲ್ಲ ಆರ್ಟಿಸ್ಟು. ಹೀಗಾಗಿ ಹೋದ್ರೆ ಭಾಗವತರಿಗೆ ಭಾರಿ ಕಷ್ಟ ಆಯ್ತು. ಜಾನುವಾರು ಕಟ್ಟವ್ರಿ ಅವರೆಲ್ಲ ಊರು ಬಿಟ್ಟವರೆಲ್ಲ ಹಳ್ಳಿ ಬಿಟ್ಟವರು. ಹಾಗಾಗಿ ತೊಂದರೆ ಇಲ್ಲ. ಒಂದು 20 ಎಷ್ಟೋ ಮಾಡಿದ್ದೇವೆ, ಎಷ್ಟೋ ನೆನಪಿಲ್ಲ ನನಗೀಗ. ಆದ್ರೆ ಜನಮೆಚ್ಚಿಯಾಗಿದೆ. ಇದು ಮೊದಲ ಯಕ್ಷಗಾನದ ಪಯಣ ಅಮೆರಿಕಕ್ಕೆ ಪಯಣ. ನಾವು ಜರ್ಮನಿಯಲ್ಲಿ 2 ಕೊಟ್ಟೆವು. ಆಮೇಲೆ ಮಕ್ಕಳ ಶ್ರೀಧರದೇವರ ಮಕ್ಕಳ ಮೇಳ ಹೋಗಿದೆ ಅವರು. ಅದು ಮೊದಲು ಹೋಗಿದೆ ಅಂತ ಹೇಳ್ತಾರೆ ಅವರು. ಹೋಗಿದೆ, ಹೌದು. ಬಹುಶಃ ವೃತ್ತಿಪರ ಮೇಳದ ಒಂದು ತಂಡ ನಿಮ್ಮದೇ ಅಮೆರಿಕಕ್ಕೆ ಹೋದ್ರು ಅಲ್ಲ? ಅದು ಇದು ನಮ್ಮ ಉಡುಪುರದ್ದು ತಂಡ ಮಕ್ಕಳ ಮೇಳದ್ದು, ಮಕ್ಕಳ ಸಂಸ್ಥೆ ಮೂಲಕ ಮಕ್ಕಳ ಇದಕ್ಕಾಗಿ. ಇದು ಪಬ್ಲಿಕ್ ಇವರಿಗಾಗಿ ಅಲ್ಲ, ಬರೇ ಶಾಲೆಗಳಿಗೆ ಮಾತ್ರ ಸಂಬಂಧಪಟ್ಟ ಅವರು ಕರೆದಿದ್ದಾರೆ, ಅಲ್ಲಿ ಕೊಟ್ಟಿದ್ದಾರೆ. ಅದು ಯಶಸ್ವಿಯಾಗಿದೆ. ಉಡುಪುರು ಶ್ರೀನಿವಾಸ ಉಡುಪುರ ಅಲ್ಲ, ಹೌದು, ಕಾರ್ಕಡ. ಅದು ಒಳ್ಳೇದು. ಯಾರಂತ ಕೆಲವೆಲ್ಲ ಹೋಯ್ತು. ಮಾಧವಾಚಾರ್ಯರು ಹೋಗಿದ್ದಾರೆ. ಜಪಾನ್ ಹೇಗೆ ಮೆಚ್ಚಿದ್ರು ನಿಮ್ಮನ್ನು? ಜಪಾನ್ನ ಕಲಾಕಾರರು ನಿಮ್ಮ ಮೊದಲೇ ಬಾರಿಕೆ ಇತ್ಯಾದಿಯನ್ನು ಹೇಗೆ ಮೆಚ್ಚಿದ್ರು? ಅವರು ನನಗೆ ಪತ್ರ ಬರೆದ್ರು ನಾವು ಒಪ್ಪಿಕೊಂಡೆ. ಅದು ಮಾರ್ತಾ ಹೇಳಿದ್ದು. ಮಾರ್ದ ಜಪಾನಿಗೆ ಸಜೆಷನ್ ಕೊಟ್ಟದ್ದು, ಜಪಾನಿಂದ ನನಗೆ ಪತ್ರ ಬಂದದ್ದು. ಅದ್ರ ಮೇಲೆ ನಾನು ಬರದೆ ಕಡೆ. ಅದು ಪುಟದ ಲೆಕ್ಕ ಅವರು ಇಟ್ಟದ್ರಿಂದ ನನಗೆ ಸಂಪೂರ್ಣ ಇದು ಮಾಡಿಕೊಳ್ಳಿಕ್ಕೆ ಆಗಲಿಲ್ಲ. ಯಾಕೆ ಪದ್ಯಗಳ ಬಗ್ಗೆ ಮೊದಲೇ ಬಗ್ಗೆ ಎಲ್ಲ ಹೇಳಲಿಕ್ಕೆ ಆಗಲಿಲ್ಲ. ಬರೇ ಮೊದಲೇ ಮಾಡುವಂತಹದ್ದು, ಶ್ರುತಿ ಪೂರ್ಣೆ ಮಾಡುವಂತಹದ್ದು, ಇದನ್ನೆಲ್ಲ ವಿಜಯ ಇಲ್ಲಿ ಆರ್ಟಿಸ್ಟ್ ಅವರು ನಮಗೆ ಮಾಡಿಕೊಟ್ರು, ಮಣಿಪಾಲದವರು, ಜೈನರು ಒಬ್ರು. ಹೀಗಾಗಿ ಅದು ಆಯ್ತು. ಒಂದು ಬಹಳ ಸುದೀರ್ಘವಾಗಿ ವಿಚಾರಗಳನ್ನು ಹೇಳಿದ್ರೆ ಇದು ಖಂಡಿತವಾಗಿ ಒಂದು ಐತಿಹಾಸಿಕ ದಾಖಲೆಯಾಗಿ ಅವರ ಕೈಲಿ ಉಳಿತದೆ ಮತ್ತು ಅವರು ಪ್ರಸಾರ ಮಾಡಿದ್ರೆ ಇಡೀ ವಿಶ್ವಕ್ಕೆ ಪ್ರಸಾರ ಆಗ್ತದೆ. ಈ ಹೊತ್ತು ಇತಿಹಾಸಕ್ಕೆ ಸೇರಿತು. ನಮಸ್ಕಾರ.